ನಮಸ್ಕಾರ ವೀಕ್ಷಕರೇ, ಜೇನಿನ ಗೂಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಈಗಿನ ಕಾಲದಲ್ಲಿ ಕೂಡು ಕುಟುಂಬ ಅನ್ನುವಂಥದ್ದು ಕೇವಲ ಕಲ್ಪನೆಯಾಗಿ ಮಾತ್ರ ನಮಗೆ ಕಾಣಸಿಗುತ್ತೆ. ಎಷ್ಟೋ ಕಡೆಗಳಲ್ಲಿ ಈ ಕೂಡು ಕುಟುಂಬ ಅನ್ನುವಂಥದ್ದು ಒಂದು ರೀತಿಯ ಕನಸಾಗಿಯೇ ಪರಿಣಮಿಸಿದೆ. ಸಾಕಷ್ಟು ಜನರು ಬೇರೆ ಬೇರೆ ಮನೆಗಳನ್ನು ಮಾಡಿ ಈ ಕುಟುಂಬಗಳು, ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ಎಷ್ಟೋ ಕಡೆಗಳಲ್ಲಿ ಇಂಥ ಒಂದು ಚಿತ್ರಣಗಳು ನಮಗೆ ಕಾಣಸಿಗುವಂಥದ್ದು ಕೂಡ ತುಂಬಾ ಕಮ್ಮಿಯಾಗಿದೆ. ಆದರೆ ನಮ್ಮಲ್ಲಿರುವಂಥ ಉಡುಪಿಯ ಮಟ್ಟುವಿನ ಚಿನ್ನ ಅಂಚನ್ ಆ್ಯಂಡ್ ಫ್ಯಾಮಿಲಿ ಏನಿದೆ, ಇವರು ಮಾಡ್ತಾ ಇರುವಂಥ ಒಂದು ಕೃಷಿ ಕಾರ್ಯ, ಇವರು ಕೂಡು ಕುಟುಂಬಸ್ಥರಾಗಿ ಕೃಷಿ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಒಂದು ರೀತಿಯಾಗಿ ಹೇಳಬೇಕು ಅಂದರೆ ಈಗಿನ ಕಾಲದಲ್ಲಿ ಕೃಷಿ ಅಂದರೆ ಎಲ್ಲರೂ ಕೂಡ ಹಿಂಜರಿತಾರೆ. ಆದರೆ ಇವರ ಒಂದು ಕುಟುಂಬ ಏನಿದೆ, ನಿರಂತರವಾಗಿ ಕೃಷಿ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ, ಕೃಷಿಯನ್ನು ಮಾಡ್ತಾ ಇದ್ದಾರೆ. ಒಂದು ಮಳೆಗಾಲ ಪ್ರಾರಂಭ ಆಯಿತು ಅಂದರೆ ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ಸೇರಿಕೊಂಡು ಕೃಷಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ಮಾದರಿ ಕೃಷಿಕ ಕುಟುಂಬವಾಗಿ ಇವರು ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತೀವಿ. ಇದರ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಇಂದು ಕರಾವಳಿಯ ಬಹುತೇಕ ಕೃಷಿ ಭೂಮಿಗಳು ಹಡಿಲು ಬಿದ್ದಿವೆ. ಕೇಳಿದ್ರೆ ಕೆಲಸಕ್ಕೆ ಜನ ಸಿಗೋದಿಲ್ಲ ಅಂತ ಹೇಳ್ತಾರೆ. ಈ ಕಾರಣದಿಂದಲೇ ಅಳಿದುಳಿದ ಭೂಮಿಯಲ್ಲಿ ಉತ್ತರ ಕರ್ನಾಟಕದ ಕಾರ್ಮಿಕರಿಂದ ಕೃಷಿ ಮಾಡಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ತಮ್ಮ ಕೃಷಿ ಭೂಮಿಗಳನ್ನ ಆಯಾ ಮನೆಯ ಸದಸ್ಯರೇ ಒತ್ತು ಬಿತ್ತು ನಾಟಿ ಮಾಡ್ತಾ ಇದ್ರು. ಇಂದು ಕೂಡ ಕುಟುಂಬ ಪದ್ಧತಿ ನಶಿಸಿ ಹೋಗ್ತಾ ಇದ್ದು, ಕುಟುಂಬದ ಸದಸ್ಯರು ಒಟ್ಟಾಗೋದೇ ಕಷ್ಟವಾಗಿದೆ. ಇನ್ನು ಒಟ್ಟಾಗಿ ಕೃಷಿ ಮಾಡೋ ಮಾತಿಲ್ಲಿ. ಆದ್ರೆ ಆ ದಿನಗಳನ್ನ ನೆನಪಿಸುವಂತೆ ಉಡುಪಿಯ ಮಟ್ಟುವಿನ ಚಿನ್ನ ಅಂಚನ್ ಕುಟುಂಬದ ಸದಸ್ಯರು ಪ್ರತಿ ವರ್ಷ ಎಲ್ಲಾ ಸದಸ್ಯರು ಸೇರಿ ನಾಟಿ ಮಾಡ್ತಾರೆ. ಇದು ಕೂಡ ಕುಟುಂಬ ಕೃಷಿ ಕಾರ್ಯದ ಪ್ರಾತ್ಯಕ್ಷಿಕತೆಯನ್ನ ತೋರಿಸಿಕೊಡುತ್ತದೆ. ಒಟ್ಟಾಗಿ ಕೃಷಿ ಮಾಡೋದು, ಅದರಲ್ಲಿರೋ ಆನಂದ ಬೇರೆ ಅನ್ನೋದು ಈ ಮನೆಯ ಸದಸ್ಯರ ಸಂಭ್ರಮದಲ್ಲಿ ಗೊತ್ತಾಗುತ್ತೆ. ಈ ದಿನದ ಈ ಕೃಷಿ ಚಟುವಟಿಕೆಯು ನಮಗೆ ಒಂದು ಕುಟುಂಬ ಅಂದರೆ ಚಿನ್ನಾರಂಚನ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹಾಗೂ ಸೊಸೆಯಂದರು ಈ ಕೂಡಿ ಮಾಡುವ ಒಂದು ಕೃಷಿ ಚಟುವಟಿಕೆ. ಇದು ಯಾವ ರೀತಿ ಅಂದರೆ, ನಾವು ಈ ಸಾಧಾರಣ ಒಂದು 7-8 ವರ್ಷದಿಂದ ಈ ಶ್ರೀ ಪದ್ಧತಿ ನಾಟಿಯನ್ನು ನಮ್ಮ ಊರಿಗೆ ಪರಿಚಯಿಸಿದ್ವಿ. ನಂತರದ ದಿನದಲ್ಲಿ ನಾವು ವರ್ಷ ಕೂಡ ನಮ್ಮ ಈ ಕೃಷಿಯನ್ನು ಈ ಶ್ರೀ ಪದ್ಧತಿ ನಾಟಿ ಮುಖಾಂತರ ಮಾಡ್ತೇವೆ. ಅದು ಕೂಡ ನಾವು ನಮ್ಮ ಒಂದು ಕುಟುಂಬದವರೇ, ಈ ಕೂಡು ಕುಟುಂಬ ಅಂತ ಹೇಳಿದರೆ ನಾವು ಇರೋದು ಕೂಡ ಕೂಡು ಕುಟುಂಬದಲ್ಲೇ, ಅಣ್ಣ ತಮ್ಮಂದಿರು ಮತ್ತು ಮಕ್ಕಳು ಎಲ್ಲ ಒಟ್ಟಿಗೆ ಇದ್ದೇವೆ. ಆ ರೀತಿಯೇ ನಾವು ಕೃಷಿ ಕೂಡ ಅದೇ ರೀತಿ ಮಾಡ್ತಿದ್ದೇವೆ. ಯಾವ ರೀತಿ ಅಂತ ಹೇಳಿದರೆ, ನಾವು ಒಂದು ದಿವಸ ಆದಿತ್ಯವಾರ, ನಮ್ಮ ಈ ಮಳೆಗಾಲದ ಪ್ರಥಮ ಇಲ್ಲದೆ ದ್ವಿತೀಯ ಸೆಕೆಂಡ್ ಆದಿತ್ಯವಾರ ದಿವಸ ಎಲ್ಲ ಮಕ್ಕಳು ಎಲ್ಲ ಕೂಡ್ತೇವೆ. ಆ ದಿವಸ ನಮ್ಮ ಈ ಒಂದು ಕೃಷಿಯನ್ನು, ಈ ನಾಟ್ಯವನ್ನು ಮಾಡ್ತೇವೆ. ಇದು ಸಾಧಾರಣ ಒಂದು 7-8 ವರ್ಷದಿಂದ ಮಾಡಿಕೊಂಡು ಬಂದಿರ್ತೇವೆ. ಇದರಿಂದ ಏನು ಪ್ರಯೋಜನ ಅಂತ ಹೇಳಿದರೆ, ನಮ್ಮ ಮಕ್ಕಳಿಗೆ ಮತ್ತು ನಂತರದ ನಮ್ಮ ಪೀಳಿಗೆಗೆ ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಮಾರ್ಗದರ್ಶನ ಕೊಟ್ಟಾಗ ಆಗ್ತದೆ. ಚಿನ್ನ ಅಂಚನ್ ಈ ಕುಟುಂಬದ ಹಿರಿಯರು. ಅವರಿಗೆ 7 ಗಂಡು ಮತ್ತು 1 ಹೆಣ್ಣು. ಇಷ್ಟು ದೊಡ್ಡ ಸಂಸಾರ ಒಂದು ಕಾಲದಲ್ಲಿ ಕೃಷಿಯಿಂದಲೇ ಜೀವನ ಸಾಗಿಸುತ್ತಿತ್ತು. ಕ್ರಮೇಣ ಮನೆಯ ಸದಸ್ಯರು ಬೇರೆ ಬೇರೆ ಕಡೆ ನೆಲೆಸಿ ಕೃಷಿ ಕಾರ್ಯ ಕುಂಠಿತವಾಯಿತು. ಈ ಮನೆಯ ಸದಸ್ಯರಲ್ಲಿ ಡಾಕ್ಟರ್, ಇಂಜಿನಿಯರ್ ಹೀಗೆ ವಿವಿಧ ಹುದ್ದೆಗಳಲ್ಲಿದ್ದಾರೆ. ಆದರೆ ಅಂದಿನ ಪರಂಪರೆಯನ್ನ ಉಳಿಸುವ ಉದ್ದೇಶದಿಂದ ಮತ್ತು ಮುಂದಿನ ತಲೆಮಾರು ಕೂಡ ಕುಟುಂಬದ ಜೀವನ ಪದ್ಧತಿಯನ್ನ ತಿಳಿದುಕೊಳ್ಳುವ ಸಲುವಾಗಿ ಇಂದಿಗೂ ಪ್ರತಿ ವರ್ಷ ಕುಟುಂಬದ ಎಲ್ಲ ಸದಸ್ಯರು ಸೇರಿ ನಾಟಿ ಮಾಡುತ್ತಾರೆ. ಈ ಬಾರಿ ಸುಮಾರು 23 ಮಂದಿ ಸೇರಿ ಅಂಚನ್ ಕುಟುಂಬದ ಕೃಷಿ ಕಾರ್ಯ ನಡೆಸಿತು. ಈ ಮೂಲಕ ನಮ್ಮ ಜೀವನ ಬಹು ಅಮೂಲ್ಯ ಕಾಯಕವಾಗಿರುವ ಕೃಷಿಯನ್ನ ಇಂದಿಗೂ ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಚಿನ್ನಾರ್ ಫ್ಯಾಮಿಲಿ ಅವರದು ಇದು ಫ್ಯಾಮಿಲಿ ಅಂದರೆ ಎಲ್ಲರೂ ಸೇರಿ ಇದು ಮನೆ ಅಣ್ಣ ತಮ್ಮ ಮಕ್ಕಳು ಎಲ್ಲರೂ ಸೇರಿ ಇದು ಕೃಷಿ ಮಾಡ್ತಾ ಇದ್ದೇವೆ. ಅಂದರೆ ವರ್ಷಕ್ಕೊಮ್ಮೆ ಇದು ಕೃಷಿ ಸಾಲು ನಟ್ಟಿ ಅಂತ ಹೇಳ್ತಾರೆ. ಎಲ್ಲರೂ ಸೇರಿ ಇದು ಮಾಡ್ತಾಯಿದ್ದೇವೆ. ಬೇರೆ ಟೈಮಲ್ಲಿ ಗುಳ್ಳೆ ಎಲ್ಲ ನಡ್ತೇವೆ. ಮತ್ತು ಬೇರೆ ಬೇರೆ ಅವರವರ ಜಾಬಲ್ಲಿ ಇರ್ತಾರೆ, ಆದರೂ ಸಹ ಒಂದು ಟೈಮಿಗೆ ಬಂದು ತುಂಬ ಎಂಜಾಯ್ಮೆಂಟ್ ಮಾಡಿಕೊಂಡು
ಹೀಗೆ ಸಾಲು ನಟ್ಟಿ ಅಂತ ನಟ್ಟು ನಾವು ಊಟ ಮಾಡಿಕೊಂಡು ಎಲ್ಲ ಅವರವರ ಮನೆಗೆ ಹೋಗ್ತೇವೆ. ಹೀಗೆ ಬರ್ತಾ ಇರ್ತೇವೆ ಕೃಷಿಗೆ ಇದಕ್ಕೆಲ್ಲ. ಕಾರ್ಮಿಕರ ಅಭಾವ, ಹಡಿಲು ಭೂಮಿ, ನೀರಿನ ಸಮಸ್ಯೆ ಇಂದಿನ ಕೃಷಿ ಕಾರ್ಯಕ್ಕೆ ತಡೆಯಾಗಿದೆ. ಮನೆ ಮಂದಿ ಎಲ್ಲರೂ ಸೇರಿ ಕೃಷಿ ಕಾರ್ಯ ನಡೆಸುವ ವಿಶಿಷ್ಟ ಪದ್ಧತಿಯನ್ನ ವರ್ಷದ ಒಂದು ದಿನವಾದರೂ ನಡೆಸುವ ಅಂಚನ್ ಕುಟುಂಬಿಕರ ಕಾರ್ಯ ಮಾದರಿಯಾಗಿದೆ. ನಮಗೆ ಈ ನಟ್ಟಿ ನಡುವುದರಿಂದ ಒಂದು ಖುಷಿ ಅಂದರೆ ನಾವು ಎಲ್ಲ ಕುಟುಂಬದವರು ಒಂದೇ ದಿವಸ ಒಟ್ಟುಗೂಡಿ ನಮ್ಮ ಕುಟುಂಬದಲ್ಲಿ ಒಂದು ಸಾಧಾರಣ 30 ಅಷ್ಟು ಜನ ಇದ್ದಾರೆ. ಎಲ್ಲ ಕುಟುಂಬ ಒಟ್ಟುಗೂಡಿ ಮಾಡೋದ್ರಿಂದ ನಮಗೆ ತುಂಬ ಖುಷಿಯಾಗುತ್ತದೆ. ಮತ್ತು ನಮ್ಮ ಅಜ್ಜನಿಗೆ ಒಂದು 72 ವರ್ಷ ಆಗಿದೆ. ಆದರೂ ಸಹ ಅವರು ಇಲ್ಲಿ ಗದ್ದೆಯಿಂದ ಪ್ರತಿದಿನ ಕೆಲಸ ಮಾಡಿ ತುಂಬ ದುಡಿದು ಇದು ಮಾಡಿದವರು. ಮತ್ತು ಮತ್ತೊಂದು ವಿಷಯ ಅಂದರೆ ನಮಗೆ ಇಲ್ಲಿ ಗದ್ದೆಯಿಂದ ಇದು ಮಾಡೋದರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ. ಎಸ್, ಈ ಕುರಿತಾಗಿ ನಮ್ಮೊಂದಿಗೆ ಇವತ್ತು ಈ ವಿಚಾರವಾಗಿ ಮಾತನಾಡೋದಕ್ಕೆ ಸ್ವತಃ ಚಿನ್ನ ಅಂಚನ್ ಇವರ ಕುಟುಂಬಸ್ಥರು ನಮ್ಮೊಂದಿಗಿದ್ದಾರೆ. ಮೊದಲಾಗಿ ಲಕ್ಷ್ಮಣ್ ಮಟ್ಟು ಅವರು ನಮ್ಮೊಂದಿಗಿದ್ದಾರೆ, ಹಾಗೂ ಹರೀಶ್ ಜೋಶಿ ಅವರಿದ್ದಾರೆ. ಇವರು ಪ್ರೊಫೆಸರ್ ಆಗಿದ್ದಾರೆ ಮಣಿಪಾಲ ವಿದ್ಯಾಲಯದಲ್ಲಿ. ಮೊದಲಾಗಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಲಕ್ಷ್ಮಣ್ ಅವರೇ, ಈಗಾಗಲೇ ಹೇಳಿದ ಹಾಗೆ ಅವಿಭಕ್ತ ಕುಟುಂಬ ಅನ್ನುವಂಥದ್ದು ನಮಗೆ ಕಂಡು ಬರುವಂಥದ್ದು ತುಂಬ ಕಮ್ಮಿ ಈಗ. ಆದರೆ ನಿಮ್ಮ ಒಂದು ಕುಟುಂಬ ಏನಿದೆ ಅವಿಭಕ್ತ ಕುಟುಂಬವಾಗಿ ಒಂದು ರೀತಿಯ ಮಾದರಿ ಅಂತ ಹೇಳ್ಬೋದು. ಇದಲ್ಲದೆ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಈ ಒಂದು ಕೃಷಿ ಕಾರ್ಯ ಚಟುವಟಿಕೆಯಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಇದಂದರೆ ನಮಗೆ ಫಸ್ಟಿಗೆ ಇದ್ದದ್ದು ಎಲ್ಲ ಮುಂಚೆ ಸಾಧಾರಣ ಒಂದು 8-10 ವರ್ಷದಿಂದ ಈ ಮಾಮೂಲಿ ನಾವು ಕೃಷಿ ಕಾರ್ಮಿಕರನ್ನೇ ನಂಬಿಕೊಂಡು ಮಾಡ್ತಿದ್ವಿ. ಆ ನಂತರ ನಮಗೆ ಕೆಲವು ಈ ಕೃಷಿ ಕಾರ್ಮಿಕರ ಕೊರತೆ ಮತ್ತು ಕೆಲವು ಹಡಿಲು ಬಿಡುವಂಥದ್ದು ಇಂಥ ಒಂದು ಪ್ರಮೇಯ ಬಂತು. ಆ ಟೈಮಲ್ಲಿ ನಮಗೆ ಏನಂತ ಹೇಳಿದರೆ ಮಕ್ಕಳು ಮುಂಚೆನೂ ಕೂಡ ನಾವು ಎಲ್ಲ ಕುಟುಂಬ ಮಕ್ಕಳೇ ಈಗ ತಮ್ಮಂದಿರು ನಮ್ಮ ಸಣ್ಣವರಿದ್ದರು ಆವಾಗ ನಮ್ಮ ಮತ್ತೆ ಅವರನ್ನು ಕೂಡಿಸಿಕೊಂಡು ನಂತರ ದಿನದಲ್ಲಿ ಏನಾಯ್ತು ಅಂತೇಳಿದರೆ ಈ ಶ್ರೀ ಪದ್ಧತಿ ಒಂದು ಪದ್ಧತಿಯನ್ನು ಈ ಧರ್ಮಸ್ಥಳ ಸಂಘದಿಂದ ನಾವು ಊರಿಗೆ ಪರಿಚಯಿಸಿದ್ವಿ. ಆ ಶ್ರೀ ಪದ್ಧತಿ ಈ ನಾಟ್ಯ ನಮ್ಮ ಮಾಮೂಲಿ ಕೃಷಿ ಕಾರ್ಮಿಕರು, ಪರಿಣಿತ ಕೃಷಿ ಕೂಲಿಗಳ ಅವರಿಗೆ ಇದು ಕಷ್ಟ ಆಗ್ತದೆ. ಇದಕ್ಕೆ ಈ ಸಣ್ಣ ಮಕ್ಕಳು ಸೂಕ್ತ. ಅಂದರೆ ಅವರ ಮೊದಲಿಗೆ ಒಂದೊಂದು ನಾಟಿ ಮಾಡುವಂಥದ್ದು ಇಂಥ ಒಂದು ಪದ್ಧತಿ ಈ ಸಣ್ಣ ಮಕ್ಕಳಿಗೆ ಅದು ಒಳ್ಳೆ ಇಡಿಸ್ತದೆ. ಸಾಧಾರಣ ಇಲ್ಲದವರಿಗೆ ಮಾಮೂಲಿ ನಮಗೆ ಹೆಂಗಸರಿಗೆ ಕೃಷಿ ಕಾರ್ಮಿಕರಿಗೆ ಅದನ್ನು ಇಡುವ ಸಿಸ್ಟಮ್ ಎಲ್ಲ ಮಾಮೂಲಿಯಾಗಿ ಇಟ್ಟು ಅದನ್ನು ಕರೆಕ್ಟ್ ಆಗೋದಿಲ್ಲ. ಅದಕ್ಕೆ ನಾವೊಂದು ಎಂತ ಮಾಡಿದ್ವಿ, ಈ ಮಕ್ಕಳನ್ನು ಸೇರಿಸಿ ನಮ್ಮ ಮನೆಯ ಮಕ್ಕಳನ್ನೇ ಎಲ್ಲ ಸೇರಿಸಿ ಒಂದು ಮಾಡುವ ನಾವಿದ್ದೇವೆ. ಮತ್ತು ನಮಗೂ ಕೂಡ ಹೆಂಗಸರಿದ್ದಾರೆ, ನಮ್ಮ ತಮ್ಮಂದಿರಿದ್ದಾರೆ, ಅವರು ಕೂಡ ಹೊಸಬ್ರೆ ಅಂತೇಳಿ ನಾವು ಕೂಡಿ ಮಾಡಿದ್ವಿ. ಆ ನಂತರ ದಿನದಲ್ಲಿ ಇವಾಗ ನಮ್ಮ ಮಕ್ಕಳು ಸಣ್ಣ ಮಕ್ಕಳಿನಿಂದ ಹಿಡಿದು ದೊಡ್ಡವರು ಆ ಒಂದು ಪದ್ಧತಿಗೆ ಹೋಗಿದ್ದಾರೆ. ಅವರು ಮಾಡ್ತಾರೆ. ಅಂದರೆ ಇವಾಗ ಹೇಳಿಕೊಡ್ಬೇಕಾಗಿಲ್ಲ, ಅವರು ತನ್ನಷ್ಟಿಗೆ ಅವರ ಒಂದು ದಿವಸದಲ್ಲಿ ಮತ್ತು ಒಂದು ದಿವಸ ಎಲ್ಲ ಕೂಡಿ ಒಂದು ಈ ಚೆರು ಮಾಡಿ ಗಮ್ಮತ್ತಲ್ಲಿ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟು ಈ ರೀತಿ ನಡ್ಕೊಂಡು ಬಂದಿದೆ ಇಷ್ಟವರೆಗೂ ಕೂಡ. ಒಂದು ಮೂಲ ಉದ್ದೇಶ ಅಂದ್ರೆ ನಮ್ಮ ಸಾಂಪ್ರದಾಯಿಕ ಕೃಷಿಯನ್ನ ಯಾರು ಕೂಡ ಮರಿಬಾರ್ದು, ಇದು ಮುಂದಿನ ಪರಂಪರೆಗೂ ಕೂಡ ಹೋಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಹೊಂದಿದ್ದೀರಾ. ಎಸ್, ಹರೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಈಗಾಗಲೇ ಹೇಳಿದ ಹಾಗೆ ಯುವಕರು ಅಥವಾ ಈ ಒಂದು ಆಧುನಿಕ ಕಾಲದಲ್ಲಿ ಎಲ್ಲರೂ ಕೂಡ ಕೃಷಿ ಅಂದ್ರೆ ಹಿಂದೆ ಸರಿತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳಿದೆ, ಅದು ನಮಗೆ ಬೇಡವಾಗಿರುವಂತಹ ವಿಚಾರ. ಆದರೆ ಇಲ್ಲಿ ನಿಮ್ಮ ಒಂದು ಕುಟುಂಬದ ಸದಸ್ಯರು ಒಟ್ಟಾಗಿ ಎಲ್ಲರೂ ಸೇರಿ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇದ್ದೀರಾ. ಇದಲ್ಲದೆ ಒಂದು ಕೃಷಿಯನ್ನ ಮುಂದಿನ ಪರಂಪರೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಉತ್ತಮವಾದ ಉದ್ದೇಶವನ್ನ ಕೂಡ ಹೊಂದಿಕೊಂಡಿದ್ದೀರಾ. ಇದರ ಕುರಿತಾಗಿ ಏನು ಹೇಳ್ತೀರಾ? ಹೆಚ್ಚಿನ ಅಂಶ ನನ್ನ ಹತ್ರ ಇರೋದು ಈಗ ಬರೀ ನೆನಪು ಮಾತ್ರ. ಲಕ್ಷ್ಮಣ್ ಹೇಳಿದ ಹಾಗೆ ಅವರು ಎಲ್ಲ ಕುಟುಂಬದ ಸದಸ್ಯರು ಸೇರಿ ಮಾಡ್ತಾ ಇದ್ದಾರೆ ಕಳೆದ 7-8 ವರ್ಷದಿಂದ ಅಂತ ಹೇಳಿದರು. ನಮ್ಮದು ಸಾಧಾರಣ ನನ್ನ ನೆನಪಿನ ಪ್ರಕಾರ 1972 ಆ ಸಮಯದಲ್ಲಿ ಇದ್ದಂತಹ ಕೆಲವು ಇದನ್ನು ನಾನು ನಿಮಗೆ ನೆನಪಿಸಿಕೊಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಆಗ ಒಂದು 38ರಿಂದ 40 ಜನ. ನನಗದೇ ಸರಿ ನೆನಪಿಲ್ಲ, ಯಾಕಂದರೆ ನಾನಾಗ ಚಿಕ್ಕವನು. ಆದರೆ ಆ ಸಮಯದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಗದ್ದೆ, ಆ ಗದ್ದೆಯಲ್ಲಿ ನಡೀತಾ ಇದ್ದಂಥ ಚಟುವಟಿಕೆಗಳು. ನಾನು ಸಣ್ಣ ಬಾಲಕನಾದರೂ ನನಗೆ ಆ ನೆನಪಿದೆ, ಯಾಕಂದರೆ ನಾನು ಅವರ ನಡುವೆ ಓಡಾಡಿದ್ದು. ಅವ್ರು ಏನೆಲ್ಲ ಮಾಡ್ತಾಯಿದ್ರು ಕಾರ್ಯಕ್ರಮಗಳು, ಅಥವಾ ಯಾವ ರೀತಿ ನಟ್ಟಿ ಮಾಡ್ತಾಯಿದ್ರು, ಆಗಿನ ನಟ್ಟಿಯ ಕಾರ್ಯಕ್ರಮ ಅದನ್ನು ಮಾಡ್ತಾ ಇದ್ದೆವು. ಲಕ್ಷ್ಮಣ್ ಹೇಳಿದಾಗೆ ಈಗ ಏನು ಲೇಬರ್ ಪ್ರಾಬ್ಲಮ್ ಅಂತ ಇದೆ, ಆಗ ಅದು ಇರಲಿಲ್ಲ. ಆದರೆ ಇನ್ನೊಬ್ಬರ ಹತ್ರ ಹೇಳುವುದಕ್ಕಿಂತ ನಾವೇ ಮಾಡಿದರೆ ಚಂದ ಎಂಬ ಒಂದು ಆ ಕಾನ್ಸೆಪ್ಟ್ ಆಗ ಇತ್ತು. ಮನೆ ಮಂದಿ ಎಲ್ಲ ಸೇರ್ತಾ ಇದ್ರು.
ಎಲ್ಲ ಕಾರ್ಯಕ್ರಮಗಳು ಅದಕ್ಕೂ ಅದರದ್ದೇ ಆದಂಥ ಶೆಡ್ಯೂಲ್ ಇತ್ತು. ಆದರೆ ಎಲ್ಲಿಯೂ ಬರೆದು ಅದಕ್ಕೆ ಡಾಕ್ಯುಮೆಂಟೇಷನ್ ಇರಲಿಲ್ಲ. ಈಗ ಇಂತಿಂಥ ಕಾರ್ಯಕ್ರಮಗಳು ಇಷ್ಟೊತ್ತಿಗೆ ಆಗಲೇಬೇಕು ಅಂತ ಅದಕ್ಕೆ ಅದರ ಪದ್ಧತಿ ಇತ್ತು. ಆ ಪದ್ಧತಿಯನ್ನು ಮನೆಯ ಹಿರಿಯ ನನ್ನ ಅಜ್ಜಿ ಇದ್ರಾಗ ಅವರು ಹೇಳ್ತಾ ಇದ್ರು, ಇದು ಹೀಗೀಗೆ ಆಗಬೇಕು ಅಂತ. ಅವರ ಡೈರೆಕ್ಷನ್, ಉಳಿದವರೆಲ್ಲ ಅದರಲ್ಲಿ ಪಾಲುದಾರರಾಗೋದು. ಮಳೆ ಬಂತು ಅಂತ ಹೇಳಿದ ಕೂಡಲೇ ನೋಡಿ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭಿಸಿ ಅಂತ ಅವ್ರು ಹೇಳೋದು, ಉಳಿದವರು ಅದಕ್ಕೆ ಬೇಕಾದಂಥ ಸಹಕಾರ ಕೊಡೋದು. ಅಂದರೆ ಒಂದು ರೀತಿಯ ಸಿಸ್ಟಮ್ಯಾಟಿಕ್ ಅಗ್ರಿಕಲ್ಚರ್ ಅಂತೇಳಿ ಆಗ ಇತ್ತು. ಆದರೆ ಈಗ ಏನಾಗಿದೆ, ನಾನು ಹೇಳಿದ ಹಾಗೆ ಅದು ಬರೀ ನೆನಪು ಮಾತ್ರ ಅಂತ. ನೆನಪಂದರೆ ಎಲ್ಲ ಬೇರೆ ಬೇರೆ ಫ್ರಾಗ್ಮೆಂಟೇಷನ್ ಆಯಿತು, ಬೇರೆ ಬೇರೆ ಊರಿಗೆ ಅವರವರ ಕೆಲಸಕ್ಕೆ ಅಂತ ಹೋದರು. ಆ ಪದ್ಧತಿಯನ್ನು ಮತ್ತೆ ಪುನಃ ಮರುಕಳಿಸಲಿಕ್ಕೆ ನಮ್ಮಿಂದ ಸಾಧ್ಯ ಉಂಟಾ? ಈ ಯುವಕರಿಗೆ ಹಿರಿಯರು ಅದನ್ನು ಮಾರ್ಗದರ್ಶನ ಕೊಟ್ಟರೆ ಮಾತ್ರ ಅದು ಸಾಧ್ಯ. ಆದರೆ ಇದು ಆಗ್ತಾ ಇಲ್ಲ. ಎಲ್ಲ ಕಡೆಗಳಲ್ಲೂ ಇದೇ ಬೇರೆ ಬೇರೆ ರೀತಿಯಲ್ಲಿ ಹಂಚಿ ಹೋದದ್ದು ಅಂತ ನಾವು ಏನು ಹೇಳ್ತೇವೆ. ಆ ಹಂಚಿ ಹೋದವರನ್ನು ಅವರೇನು ಫ್ಯಾಮಿಲಿ ಬಿಟ್ಟು ಹೋಗಲಿಲ್ಲ, ಆದರೆ ಹಂಚಿ ಹೋದದ್ದರ ಇಫೆಕ್ಟ್ ಎಲ್ಲಿ ಆಗಿದೆ, ಅವರ ಜಾಗಗಳು ಹಾಗೆ ಹಳಿಲು ಬಿದ್ದದ್ದು ಅಂತ ನಾವು ಹೇಳ್ತೇವೆ. ಅದನ್ನು ಯಾರು ಉಪಯೋಗಿಸೋದಿಲ್ಲ. ಅದಕ್ಕೆ ಕಾನೂನು ರೀತಿ ಏನು ಮಾಡಬೇಕು ಎಂಬ ಯಾವ ಪರಿವೇ ಯಾರಿಗೂ ಇಲ್ಲ. ಒಟ್ಟು ಜಾಗ ಇದೆ, ಅಗ್ರಿಕಲ್ಚರಲ್ ಆಕ್ಟಿವಿಟಿ ಆಗ್ತಾ ಇಲ್ಲ. ಇದು ಈಗಿನ ಸತ್ಯ. ಈ ಸತ್ಯವನ್ನು ನಾವು ಯಾವ ರೀತಿ ಸರಿಪಡಿಸಬೇಕು ಎಂಬುದನ್ನು ಖಂಡಿತವಾಗಿಯೂ ಯುವಕರು ಇದರ ಬಗ್ಗೆ ಚಿಂತನೆ ನಡೆಸಬೇಕು. ಯುವ ಶಕ್ತಿಗೆ ಯಾವ ರೀತಿಯ ಚಿಂತನೆ ಕೊಡಬೇಕು ಎಂಬುದರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಇಲ್ಲದ್ರೆ ಏನಾಗ್ತದೆ, ಜಾಗಗಳು ಹಾಗೆ ಉಳಿತದೆ. ಕೆಲವು ಸಮಯದ ನಂತರ ಅವರಿಗೆ ಜ್ಞಾನ ಬರುವಾಗ ಅಥವಾ ಜ್ಞಾನೋದಯ ಆಗುವಾಗ ಈ ಜಾಗ ಯಾರ ಹತ್ರ ಇರ್ತದೆ, ಇಲ್ಲಿ ಅಗ್ರಿಕಲ್ಚರ್ ಮಾಡಲಿಕ್ಕೆ ಅದು ಸಾಧ್ಯ ಇಲ್ಲ ಅಥವಾ ಅದು ಕೃಷಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಪರಿಸ್ಥಿತಿ ಬರ್ತದೆ. ಆ ಮೂಲಕ ನಾವು ಕೃಷಿ ಭೂಮಿಯನ್ನೇ ಕಳಕೊಳ್ಳುವಂಥ ಒಂದು ಸಾಧ್ಯತೆ ಇನ್ನು ಮುಂದಕ್ಕೆ ಖಂಡಿತವಾಗಿ ಸ್ಪಷ್ಟವಾಗಿ ಗೋಚರಿಸ್ತದೆ. ಅದನ್ನು ನಾವು ಉಳಿಸಬೇಕಾದ್ದು. ನಾವು ಮಟ್ಟುವೆಯಲ್ಲಿ ಈ ಒಂದು ಕೆಲವು ಕಾರ್ಯಕ್ರಮಗಳನ್ನು ಮಾಡಿದಾಗ ಕೂಡ ನಾನು ಇದ್ರ ಬಗ್ಗೆ ತುಂಬ ಅಲ್ಲಿಯ ಸದಸ್ಯರಿಗೆ ಇದನ್ನು ಹೇಳಿದ್ದೆ. ಮಟ್ಟುವಲ್ಲಿ ಕೂಡ ಬೇಕಾದಷ್ಟು ಜಾಗಗಳುಂಟು, ಆದರೆ ಅಲ್ಲಿಯೂ ಇದೇ ಸಮಸ್ಯೆ, ಹಾಳು ಬಿದ್ದು ಹೋಗಿದೆ, ಯಾರು ಉಪಯೋಗಿಸುವುದಿಲ್ಲ. ಹಾಗಂತ ಒಬ್ಬ ಉಪಯೋಗಿಸ್ತೇನೆ ಅಂತ ಹೇಳಿದರೆ ಅವನಿಗೆ ಅದನ್ನು ಹೇಗೆ ಕೊಡೋದು? ಕಾನೂನಿನ ಕೆಲವು ತೊಡಕುಗಳುಂಟು. ಆ ತೊಡಕನ್ನು ಪರಿಹರಿಸಿ ನಾವು ಯುವಕರನ್ನು ಅದಕ್ಕೆ ಪ್ರಮೋಟ್ ಮಾಡಿದರೆ ಪ್ರಾಯಶಃ ಈ ಕುಟುಂಬ ಪದ್ಧತಿಯನ್ನು ಮತ್ತೆ ಪುನಃ ತರಲಿಕ್ಕೆ ಸಾಧ್ಯ ಉಂಟು. ರೀಇನ್ಸ್ಟೇಟಿಂಗ್ ಫ್ಯಾಮಿಲಿ ಸಿಸ್ಟಮ್ ಅಂತ. ಆ ರೀಇನ್ಸ್ಟೇಷನ್ ಆಗದೆ ಯುವಕರಿಗೆ ಅದರ ಮೇಲೆ ಆಸಕ್ತಿ ಇಲ್ಲ. ಬಹಳ ಒಂದು ಒಳ್ಳೆಯ ಸಂಗತಿ ಏನಪ್ಪ ಅಂದರೆ, ತುಂಬ ಯುವಕರು ಅವರು ಹಳ್ಳಿ ಬಿಟ್ಟು ಪೇಟೆಗೆ ಹೋಗಿ ಪೇಟೆ ಜೀವನವನ್ನು ಮಾಡಿ ಏನೋ ಒಂದು ಸಂದರ್ಭದಲ್ಲಿ ನಾನು ಮತ್ತೆ ಪುನಃ ಹಳ್ಳಿಗೆ ಹೋಗ್ತೇನೆ ಅಂತೇಳಿ ಹೇಳುವಂಥ ಸಿಚುವೇಶನ್ ಈಗ ಬಂದಿದೆ. ತುಂಬ ಜನ ಇದನ್ನು ಮಾಡಿದ್ದಾರೆ. ಯಾವುದು IT ಇಂಡಸ್ಟ್ರಿ ಅಥವಾ ಇನ್ಯಾವುದೋ ಇಂಡಸ್ಟ್ರಿಯಲ್ಲಿ ಇದ್ದವರು ಕೂಡ ಕೆಲವು ಸಮಯದಲ್ಲಿ ಕೆಲಸ ಮಾಡಿ ಆ ಅನುಭವ ಮತ್ತು ಅದಕ್ಕೆ ಬೇಕಾದ ಹಣ ಗಳಿಕೆ ಮಾಡಿದವರು ಮತ್ತೆ ಪುನಃ ಅಗ್ರಿಕಲ್ಚರಿಗೆ ಬಂದ ಉದಾಹರಣೆಗಳು ನಮ್ಮ ಉಡುಪಿಯಲ್ಲಿ ಬೇಕಾದಷ್ಟಿದೆ. ಅವರು ಏನು ಮಾಡಿದ್ದಾರೆ ಅಂದರೆ, ಇಲ್ಲ ನಾವು ಮಾಡುವ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡುವ, ಸ್ವಲ್ಪ ಟೆಕ್ನಾಲಜಿ ಏನಿದೆ ಅದನ್ನು ಉಪಯೋಗಿಸುವ, ಆ ಟೆಕ್ನಾಲಜಿ ಉಪಯೋಗಿಸಿದ್ರಿಂದ ಏನು ಲಾಭ ಪಡಿಬೋದು, ಕ್ಯಾಲ್ಕುಲೇಟೆಡ್ ರಿಸ್ಕ್ ಹೌದು, ಕ್ಯಾಲ್ಕುಲೇಟೆಡ್ ಪ್ರಾಫಿಟ್ ಹೌದು, ಅದನ್ನು ಮಾಡ್ತಾ ಇದ್ದಾರೆ. ಅದು ಯುವಜನತೆಗೆ ಒಂದು ಸ್ಫೂರ್ತಿ, ಅದು ಒಂದು ಮಾಡೆಲ್. ಆ ಮಾಡೆಲ್ಗಳನ್ನು ನಾವು ಪ್ರಾಯಶಃ ಜನಗಳಿಗೆ ಅದನ್ನು ಬಿಂಬಿಸಿದರೆ ನಮ್ಮ ಈ ಏನು ಪ್ರತಿಪಾದಿಸ್ತಾ ಇರುವಂಥ ತತ್ವಗಳಿದೆ ಅದಕ್ಕೆ ಪೂರಕವಾಗಿ ಬರಬಹುದು. ಕುಟುಂಬ ಪದ್ಧತಿ ಮೊದಲಿತ್ತು, ಅದರಲ್ಲಿ ಯಾವುದೇ ರೀತಿಯ ಸೈಂಟಿಫಿಕ್ ವೇಸ್ ಇರಲಿಲ್ಲ, ಆದರೆ ಎಲ್ಲವೂ ಸೈಂಟಿಫಿಕ್ ಆಗಿದ್ದ ಕಾರ್ಯಕ್ರಮಗಳು ಸೈಂಟಿಫಿಕ್ ಆಗಿತ್ತು, ಅದಕ್ಕೆ ರೆಕಾರ್ಡ್ ಇಲ್ಲ. ಈಗ ಸೈಂಟಿಫಿಕ್ ಆಗಿ ಹೋಗ್ತಾ ಇದ್ದೇವೆ, ಎರಡು ಪ್ಯಾರಲಲ್. ಆ ಪ್ಯಾರಲನ್ನು ನಾವು ಯುವಕರಿಗೆ ತೋರಿಸಿ, ನೋಡಿ ಹೀಗಿತ್ತು, ಈ ರೀತಿ ಮಾಡಿದರೆ ಆಗ್ಬೋದು. ನಾನು ಈ ವಿಷಯವನ್ನು ಯಾಕೆ ಮಂಡಿಸ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ಕುಟುಂಬದಲ್ಲಿ ಹಾಗೆ ಕೆಲವರು ಬ್ಯಾಂಕರ್ಸ್ ಆದರು, ಕೆಲವರು ಇಂಜಿನಿಯರ್ಸ್ ಆದರು, ಕೆಲವರು ಡಾಕ್ಟರ್ಸ್ ಆದರು, ಬೇರೆ ಬೇರೆ ಫೀಲ್ಡಿಗೆ ಹೋದರು. ಆದರೆ ಈಗ ಕೂಡ ಅವರು ಅದನ್ನು ನೆನಪಿಸ್ತಾರೆ. ನಾವು ಹೀಗಿದ್ದೆವು, ಯಾವುದೋ ಒಂದು ಹಬ್ಬ ಅಂತ ಹೇಳಿದ ಕೂಡ ಹೇಗೆ ಒಟ್ಟಾಗ್ತಾ ಇದ್ದೆವು. ಆಗಿನ ಹಬ್ಬದ ಪರಿಕಲ್ಪನೆ ಬೇರೆ ಇತ್ತಲ್ವ, ಆ ಪರಿಕಲ್ಪನೆಯೊಂದಿಗೆ ಈಗಲೂ ಕೂಡ ಅವರು ಅದನ್ನು ಮಾತಾಡ್ತಾರೆ. ಬಟ್ ನಮಗೆ ಅದನ್ನು ಅನುಭವಿಸಲಿಕ್ಕೆ ಈಗ ಯಾರನ್ನು ಒಟ್ಟು ಹಾಕಲಿಕ್ಕೆ ಸಾಧ್ಯ ಇಲ್ಲ, ಅದು ಹರಿಹಂಚಿ ಹೋಗಿದೆ. ಇನ್ನು ಸಣ್ಣ ಮೈಕ್ರೋ ಫ್ಯಾಮಿಲಿ ಅಂತೇಳಿ ನಾವು ಮಾಡ್ತಾ ಇದ್ದೇವೆ. ಆದರೆ ಆ ನೆನಪುಗಳನ್ನು ಖಂಡಿತವಾಗಿ ಹಂಚಿದಾಗ ನಮ್ಮ ಈ ಯುವಕರನ್ನು ಈ ಬಗ್ಗೆ ಅದರ ಬಗ್ಗೆ ಎಳೆದು ನೀವು ಕೂಡ ಅಗ್ರಿಕಲ್ಚರ್ ಅಥವಾ ಇನ್ಯಾವುದೋ ಆ್ಯಕ್ಟಿವಿಟಿಗಳಲ್ಲಿ ತೊಡಗಿ ಅಂತೇಳಿ ಹೇಳಬಹುದು. ಎರಡನೇ ವಿಷಯ ಅಂದರೆ, ಈ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ನಾವು ಲಕ್ಷ್ಮಣ್ ಹೇಳಿದಾಗ ದೊಡ್ಡ ಗದ್ದೆ ಅಥವಾ ಅದರಲ್ಲಿ ನಾಟಿ ಮಾಡುವಂಥದ್ದು ಇಂಥದ್ದೇ ಆಗಬೇಕು ಅಂತ ಇಲ್ಲ. ಈಗ ಅಗ್ರಿಕಲ್ಚರಲ್ಲಿ ಬೇರೆ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿದೆ. ಅದನ್ನು ಕೂಡ ನಾವು ಒಂದು ರೀತಿಯಲ್ಲಿ ಮಾಡ್ತಾ ಹೋದರೆ ಪ್ರಾಯಶಃ ನಾವು ಆ ಹಳೆಯ ದಿನಗಳನ್ನು ಇನ್ನೊಮ್ಮೆ ನೆನಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗಬಹುದು ಎಂಬುದು ನನ್ನ ಕಲ್ಪನೆ. ಅದು ಮಾಡಿದರೆ ಮಾತ್ರ ಯುವಕರು ಕೂಡ ಅದಕ್ಕೆ ಬರಬಹುದು.
ಕೆಲಸಗಾರರು ಅಥವಾ ಇನ್ಯಾವುದು ಆ ಸಮಸ್ಯೆಗಳಿಗೋಸ್ಕರ ಮಾತ್ರ ನಾವು ಹೇಳೋದು ಬಿಟ್ಟರೆ ಅದು ನಿಜವಾದ ಸಮಸ್ಯೆ ಅಲ್ಲ. ಎಷ್ಟೋ ರಿಸರ್ಚ್ ಸೆಂಟರ್ಗಳು ಇದರ ಬಗ್ಗೆ ಮಾತಾಡಿವೆ. ಅವ್ರು ಏನು ಹೇಳ್ತಾರೆ ಅಂದರೆ ಅದು ದೊಡ್ಡ ಸಮಸ್ಯೆ ಅಲ್ಲ, ಅದಕ್ಕೆ ಬೇಕಾದಷ್ಟು ಪರಿಹಾರಗಳಿವೆ. ಎಲ್ಲಿ ನಿಮಗೆ ಆ ವಿಲ್ ಪವರ್ ಇದೆ, ಎಲ್ಲಿ ನಿಮಗೆ ಮಾಡಬೇಕು ಎಂಬ ಮನಸ್ಸಿದೆ, ಅದಕ್ಕೆ ಸರಿಯಾಗಿ ನೀವು ಹೋದರೆ ನಿಮಗೆ ಬೇಕಾದಷ್ಟು ಎವೆನ್ಯೂಸ್ ಇದೆ ಅಂತೇಳಿ ಪ್ರೂವ್ ಮಾಡಿದ್ದಾರೆ. ಆದರೆ ನಾವು ಆ ಎವೆನ್ಯೂಸ್ಗಳನ್ನು ತೋರಿಸಲಿಕ್ಕೆ ನಾವೆಲ್ಲಿ ಯಾವ ರೀತಿ ಅಂತೇಳಿ ನಾವು ಇನ್ನೂ ಸಾಧ್ಯತೆಗಳನ್ನು ಕಂಡುಕೊಳ್ಳಿಲ್ಲ. ಮಾಹಿತಿಗಳು ಬರ್ತದೆ, ಅರಿವು ಮೂಡಿಸುವಂಥ ಒಂದು ಕಾರ್ಯ. ಅವರಿಗೆ ಅದರಲ್ಲಿ ಮೋಟಿವ್ಸ್ ಬೇಕು, ಒಂದು ಅರ್ಜಿ ಬೇಕು. ಆ ಅರ್ಜಿ ಕ್ರಿಯೇಟ್ ಮಾಡಿದರೆ ಪ್ರಾಯಶಃ ಸಾಧ್ಯತೆ ಉಂಟು. ಯಾವುದೇ ದೊಡ್ಡ ಕುಟುಂಬದ ಒಳಗೆ ಹೋಗಿ ನೀವು ನೋಡಿ, ಅಲ್ಲಿ ಎಲ್ಲವೂ ಇದೆ, ಅಲ್ಲಿ ಏನಿಲ್ಲ ಅಂತ ಇಲ್ಲ. ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಒಂದು ರೀತಿ ಅಫೆಕ್ಷನೇಟ್ ಇದೆ, ಅಲ್ಲಿ ಯಾರೋ ಒಬ್ಬ ಮದ್ದು ಹೇಳುವ ಅಜ್ಜಿ ಇರ್ತಾರೆ, ಹೀಗೆ ಮಾಡಬೇಡ ಅಂತೇಳಿ ಹೇಳುವಂತಹ ತಂದೆ ಇರ್ತಾರೆ, ದೊಡ್ಡಪ್ಪ ಇರ್ತಾರೆ. ಅಂದರೆ ಆ ಚೌಕಟ್ಟಿನ ಒಳಗೆ ಬೆಳೆದವರಿಗೆ ಈ ಪೇಟೆ ಪಟ್ಟಣಗಳಿಗೆ ಹೋದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನು ಬಿಟ್ಟು ಹಾಗಾಗ್ತದೆ. ಅಂಥವರು ಮತ್ತೆ ಪುನಃ ಬರ್ತಾರೆ ಇದೇ ಕುಟುಂಬಕ್ಕೆ. ಈ ಕೃಷಿ ಎಂಬುದು ಅಲ್ಲಿ ಜ್ಞಾನೋದಯ ಆಗುವಂಥದ್ದು. ಕೃಷಿಯಲ್ಲಿ ಯಾರು ತೊಡಗಿಕೊಳ್ತಾನೋ, ಕೃಷಿಯ ಆ ಕುಟುಂಬದಲ್ಲಿ ಯಾರು ಇದ್ನೋ ಅವನಿಗೆ ಅದು ಖಂಡಿತವಾಗಿ ಎಳಿತದೆ, ಅದು ಅವನ ರಕ್ತದಲ್ಲಿ ಇರ್ತದೆ, ಅದು ಅವನನ್ನು ಹೇಳ್ಕೊಳ್ತದೆ. ಎಳೆದ ಬೇಸಿಸ್ ಮೇಲೆ ಅವನು ಮತ್ತೆ ಪುನಃ ಪ್ರಾರಂಭಿಸಿ. ಕೇವಲ ಅದೊಂದು ವ್ಯವಹಾರ ಅಲ್ಲ, ಒಂದು ಭಾವನೆ. ಖಂಡಿತ ಅಲ್ಲ, ಅದರಲ್ಲಿ ವ್ಯವಹಾರವೇ ಇಲ್ಲ. ಈಗ ಮೊದಲೆಲ್ಲ ಭತ್ತ ಬೆಳೀತಾ ಇದ್ರು. ಭತ್ತ ಬೆಳೆದದ್ದು ಯಾವುದಕ್ಕೆ? ಮನೆ ಖರ್ಚಿಗೆ ಮೊದಲು, ಅದು ಫಸ್ಟ್ ಪ್ರಿಫರೆನ್ಸ್. ಉಳಿದದ್ದನ್ನು ನಾವು ಹೊರಗಡೆ ಕೊಡ್ತೇವೆ ಅಂತ ಹೇಳ್ತೇವೆ. ಆಯ್ತು, ಅದರಲ್ಲಿ ಸಿಕ್ಕಿದಂಥ ಬೈಹುಲ್ಲು ಅದು ನಮ್ಮ ದನಗಳಿಗೆ ಅಂತ. ಈಗ ಯಾರಾದರೂ ಗದ್ದೆಯ ಕೆಲಸ ಮಾಡಿದ ಅಂತೇಳಿ ಆದರೆ ಪ್ರಥಮವಾಗಿ ನೋಡುವುದು ಎಷ್ಟು ಮಾರಾಟ ಮಾಡ್ಬೋದು. ಯಾಕಂದರೆ ಈ ಬೈಹುಲ್ಲು ಮಾತ್ರ ನಮ್ಮ ದನಗಳಿಗೆ ಕೊಡಲಿಕ್ಕೆ ದನಗಳೇ ಇಲ್ಲ. ಅಕ್ಕಿಯನ್ನು ಮಾರಾಟ ಮಾಡೋದು ಎಷ್ಟು, ಅದರ ಲಾಭ ಎಷ್ಟು ಅಂತ ಮಾತ್ರ ನೋಡುವುದು ಬಿಟ್ಟರೆ ಬೇರೆ ಯಾವುದೇ ಲಾಭಗಳನ್ನು ನೋಡುವುದು. ಎಲ್ಲೊಂದು ಕಡೆ ಭಾವನಾತ್ಮಕವಾಗಿ ಸೆಳೆಯುವಂಥ ಕೆಲಸವನ್ನ ಕೃಷಿ ಮಾಡಬೇಕು ಅನ್ನುವಂಥ ಅಭಿಪ್ರಾಯ. ಇದರ ಕುರಿತಾಗಿ ಇನ್ನಷ್ಟು ಮಾತನಾಡೋಣ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗಾಗಲೇ ಹೇಳಿದ ಹಾಗೆ ಒಂದು ಕೂಡು ಕುಟುಂಬದ ಕಲ್ಪನೆ ಆಗಿರ್ಬೋದು ಅಥವಾ ಕೃಷಿ ಕಾರ್ಯ ಅನ್ನುವಂಥದ್ದು ಏನಿದೆ, ಇದರ ಕುರಿತಾದ ಅರಿವು ಅಥವಾ ಮಾಹಿತಿ ಅನ್ನುವಂಥದ್ದು ಕಮ್ಮಿ ಆಗ್ತಾ ಇದೆ, ಅಥವಾ ನಮ್ಮ ಯುವಜನಾಂಗಕ್ಕೆ ಇದರ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲ ಅಥವಾ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಇನ್ನು ಮುಂದೆ ಆಗಬೇಕು ಅನ್ನುವಂಥ ಒಂದು ಅನಿಸಿಕೆ, ಅಭಿಪ್ರಾಯಗಳನ್ನು ಈಗಾಗಲೇ ನಮ್ಮ ಅತಿಥಿಗಳು ವ್ಯಕ್ತಪಡಿಸಿದ್ದಾರೆ. ಇದರ ಕುರಿತಾದ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸ್ತೀವಿ. ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಜೇನಿನ ಗೂಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ಕೃಷಿಯಲ್ಲಿ ಈಗಿನ ಯುವಕರು ಯಾಕೆ ತೊಡಗಿಕೊಳ್ಬೇಕು, ಅಥವಾ ಅವಿಭಕ್ತ ಕುಟುಂಬ ಅನ್ನುವಂಥ ಒಂದು ಕಲ್ಪನೆ ದೂರವಾದ ನಂತರ ಇದು ಕೃಷಿಗೆ ಯಾವ ರೀತಿಯ ಹೊಡೆತವನ್ನು ನೀಡಿತ್ತು, ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗಾಗಲೇ ಹೇಳಿದ ಹಾಗೆ ಲಕ್ಷ್ಮಣ್ ಅವರೇ, ಪ್ರತಿ ವರ್ಷ ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇದ್ದೀರಾ. ಈಗಾಗಲೇ ಹೇಳಿದ ಹಾಗೆ ಎಲ್ಲರಿಗೂ ಕೂಡ ಇದೊಂದು ರೀತಿಯ ಮಾದರಿದಾಯಕವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಸೊ ನೀವು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೀರಾ, ಏನಾದರೂ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೀರಾ, ನಮ್ಮಿಂದ ಒಂದು ಬೇರೆ ಜನರು ಪ್ರೇರೇಪಿತರಾಗಬೇಕು ಅಂತ? ನಮ್ಮ ಉದ್ದೇಶ ಅಂತೇಳಿ ಇವತ್ತು ಕೂಡ ಒಂದು 2 ಕುಟುಂಬದಲ್ಲಿ ಚರ್ಚೆ ಮಾಡಿದೆ. ಒಂದು ಕುಟುಂಬದಲ್ಲಿ 3 ಮಂದಿ ಇದ್ದಾರೆ. ಒಂದು ಫ್ಯಾಮಿಲಿ ಅಂದರೆ ಇವಾಗ ಡಿವೈಡ್ ಎಲ್ಲ ಆಗಿ ಹೋಗಿದೆ. ಆದರೆ ಒಂದು ಫ್ಯಾಮಿಲಿಯಲ್ಲಿ 2-3 ಮಂದಿ ಇದ್ದಾರೆ. ಒಬ್ಬ ತಂಗಿಯಲ್ಲಿ 4 ಮಂದಿ ಇದ್ದಾರೆ. ಒಬ್ಬರಲ್ಲಿ 5 ಮಂದಿ ಇದ್ದಾರೆ. ಡಿವೈಡ್ ಆಗಿದೆ ಜಾಗ. ಇವಾಗ 3 ಕೂಡ ಕೃಷಿಕ ಬಾರಿ ಕಷ್ಟ ಬರ್ತಾರೆ, ಕೆಲಸ ಸಿಗೋದಿಲ್ಲ, ಹಾಲು ಸಿಗೋದಿಲ್ಲ ಅಂತೇಳಿ. ಅದಕ್ಕೆ ನಾನೊಂದು ಅವರಿಗೊಂದು ಸಜೆಷನ್ ಕೊಟ್ಟೆ. ನೀವು ಫಸ್ಟಿಗೆ ಹೇಳಿದಾಗೆ, ಸರಿ ಹೇಳಿದಾಗೆ, ಭಾವನಾತ್ಮಕ ಸಂಬಂಧವನ್ನು ಬೆಸೆಯಬೇಕು. ಅಣ್ಣ ತಂಗಿ ತಮ್ಮಂದಿರಲ್ಲಿ ಭಾವನಾತ್ಮಕ ಸಂಬಂಧವನ್ನು ಬೆಳೆಸಿ. ಈಗಿನ ಕಾಲದಲ್ಲಿ ಒಬ್ಬರನ್ನು ನೋಡಿದರೆ ಆಗೋದಿಲ್ಲ, ಅವರನ್ನು ನೋಡಿದರೆ ಆಗೋದಿಲ್ಲ, ಜಾಗಕ್ಕೆ ಗಲಾಟೆ ಮಾಡುವಂಥದ್ದು. ಇಂಥ ಒಂದು ಮನೋಭಾವನೆಯನ್ನು ಬಿಟ್ಟು ಎಲ್ಲರೂ ಒಂದೇ, ಎಲ್ಲರಿಗೂ ಒಬ್ಬೊಬ್ಬರು ಆಗಬೇಕಂತೇಳಿ ಭಾವನೆಯನ್ನು ಮಾಡ್ಕೊಂಡು ಹೋದರೆ ಒಂದು ಕುಟುಂಬ. ಈಗ 3 ಕೂಡ ಅಣ್ಣ ತಮ್ಮಂದಿರೇ, 3 ಕೂಡ ಜಾಗ ಉಂಟು, 3 ಕೂಡ ಇವಾಗ ಜಾಗ ಬೇಸಾಯ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ 3 ಕೂಡ ಅದರಲ್ಲಿ ಸಾಧಾರಣ ಒಂದು ಲೆಕ್ಕ ಹಾಕಿದಾಗ ಒಂದು 10-20 ಮಂದಿ ಆಗ್ತಾರೆ. ಹೇಳಿ, ಈಗ ಒಂದು 10-20 ಮಂದಿ ನೀವು ಒಂದು ಕೆಲಸ ಮಾಡಿದ್ದು, 3 ಕೂಡ 3 ದಿವಸ 3ರಲ್ಲಿ ಮಾಡಿದರೆ ಇಂಥ ನಿಮ್ಮಲ್ಲಿ ಭಾವನಾತ್ಮಕ ಸಂಬಂಧ ಬೆಳೀತದೆ ಅಣ್ಣ ತಮ್ಮಂದು ತಂಗಿಯರಲ್ಲಿ.
ಅಲ್ಲದೆ ಕೃಷಿ ಚಟುವಟಿಕೆ ಆಯಿತು, ಕೆಲಸದ ಆಳುಗಳು ಬೇಕಾಗಿಲ್ಲ. ಇಂಥ ಒಂದು ಚಟುವಟಿಕೆಯನ್ನು ಮಾಡುವ ಇನ್ನೂ ಕೂಡ ಮಾಡಲಿಕ್ಕೆ ಒಂದು ಅದು ಉಂಟು, ಆಗಲಿಕ್ಕೆ ಆಗ್ತದೆ. ಇಂಥ ಒಂದು ಕಾರ್ಯವನ್ನು ಮಾಡಿದರೆ ಒಬ್ಬರು ಇಬ್ಬರು ಮಾಡಿದರೆ ಮತ್ತೆ ಒಬ್ಬೊಬ್ಬರೇ ಹಾಕ್ಕೊಂಡು ಹೋಗುವ ಬರ್ಬೋದು. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಣಿಪಾಲದಿಂದ. ಎಸ್, ಈಗಾಗಲೇ ಹೇಳಿದ ಹಾಗೆ ಅವಿಭಕ್ತ ಕುಟುಂಬದ ಅಡಿಯಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗಿರುವಂತಹ ಒಂದು ಕುಟುಂಬದವರ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ. ಇದರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಸರ್? ಭಾರಿ ಸಂತೋಷ ಆಯ್ತು ನಮ್ಮ ಹರೀಶ್ ಜೋಶಿ ಅವರು ಮತ್ತು ಲಕ್ಷ್ಮಣ್ ಮಠ ಅವರು ನೋಡಿ. ಹಲೋ, ಹೇಳಿ ಸರ್, ಹೇಳಿ ಹೇಳಿ ಹೇಳಿ. ಹರೀಶ್ ಜೋಶಿ ಅವರು ನಮ್ಮ ಜನರೇಷನ್ ಅವರು. ಅವ್ರು 72, 73 ಇಸ್ವಿಯಲ್ಲಿ ನಾವು ನೋಡೋದು. ನಮ್ದು ಮತ್ತು ಅವ್ರದ್ದು ಒಂದೇ ತರ, ಯಕ್ಷಗಾನ ಮತ್ತು ಕೃಷಿಕರ ಕುಟುಂಬ. ಬಹಳ ಸಂತೋಷ ಆಯ್ತು. ಮಕ್ಕಳೆಲ್ಲ ಇದ್ರಲ್ಲಿ ತೊಡಸಿಕೊಂಡು ಭಾರಿ ಖುಷಿ. ಯಾಕಂದ್ರೆ ನಾನು ಪ್ರತಿ ದಿವಸ 6:30ಗೆ ಡಿ ಚಂದನದಲ್ಲಿ ಕೃಷಿ ದರ್ಶನ ಕಾರ್ಯಕ್ರಮವನ್ನು ಬಿಡುವುದೇ ಇಲ್ಲ, ನೋಡ್ತಾ ಇರ್ತೇನೆ. ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದ್ರೆ ಕೃಷಿಕರಿಗೆ ಪ್ರೋತ್ಸಾಹ ಮಾಡುದು ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಳ್ಳುದು, ನಮ್ಮ ಕುಂದಾಪುರ ಭಾಷೆಯಲ್ಲಿ ಹೇಳುವುದರ ಅಡೋಲು ಬಿದ್ದ ಗದ್ದೆಯಲ್ಲಿ ಸಾಗುವಳಿ ಮಾಡೋದು, ಒಂದು ಒಳ್ಳೆ ಬೆಳವಣಿಗೆ. ಬಹಳ ಸಂತೋಷ ಆಯ್ತು. ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳನ್ನು ಇದರಲ್ಲಿ ನಮ್ಮ ಸಾಗುವಳಿಯಲ್ಲಿ ತೊಡಗಿಸಿಕೊಂಡು ಒಳ್ಳೆ ಬೆಳವಣಿಗೆ. ಅದಕ್ಕಿಂತ ಮುಖ್ಯವಾಗಿ ಇಬ್ಬರು ಒಳ್ಳೆ ವ್ಯಕ್ತಿಗಳು ನೀವು ಕೂರಿಸ್ಕೊಂಡಿದ್ರೆ ಬಹಳ ಖುಷಿ ಆಯ್ತು. ಎಸ್, ಧನ್ಯವಾದ ಸರ್, ಧನ್ಯವಾದ, ಕರೆ ಮಾಡಿದ್ದಕ್ಕೂ ಧನ್ಯವಾದ. ಎಸ್, ಲಕ್ಷ್ಮಣ್ ಅವರು ಈಗಾಗಲೇ ಮಾತನಾಡ್ತಾ ಇದ್ವಿ. ಈಗಾಗಲೇ ಹೇಳಿದ ಹಾಗೆ ಎಷ್ಟು ಜನ ಇದ್ದಾರೆ ನಿಮ್ಮ ಕುಟುಂಬಸ್ಥರು ಈ ಒಂದು ಕಾರ್ಯದಲ್ಲಿ? ನಮ್ಮ ಕುಟುಂಬದಲ್ಲಿ ಇವಾಗ ನಮ್ಮ ತಂದೆಗೆ 7 ಮಂದಿ ಗಂಡು ಮಕ್ಕಳು, ಮತ್ತು ಅದರಲ್ಲಿ ಹಿರಿಯ ನಾನೇ, ಮತ್ತು ಒಬ್ಬಳು ತಂಗಿ. ಎಲ್ಲ ಇವರಿಗೆ ಕೂಡ ಮದುವೆ ಆಗಿದೆ, ಎಲ್ಲ ಮಕ್ಕಳಿದ್ದಾರೆ, ಬಾಂಬೆಯಲ್ಲಿದ್ದಾರೆ, ಬ್ಯಾಂಗ್ಳೂರಲ್ಲಿದ್ದಾರೆ ಎಲ್ಲ. ಆದರೂ ಕೂಡ ಈ ಕೃಷಿ ದಿವಸದಲ್ಲಿ ಅವರು ಬರುವಂಥದ್ದು, ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಅವ್ರಿಗೊಂದು ಈಗ ಒಂದು ಅಭ್ಯಾಸ ಆಗಿ ಹೋಗಿದೆ. ಊರಿಗೂ ಬಂದಾಗ ಆಗ್ತದೆ, ಇದರಲ್ಲಿ ಒಂದು ತೊಡಗಿಸಿದಾಗೆ ಆಗ್ತದೆ. ಮತ್ತು ಮಕ್ಕಳಿಗೊಂದು ಇವಾಗ ಸಿಟಿಯಲ್ಲಿದ್ದವರಿಗೆ ಕೆಸರಲ್ಲಿ ಗದ್ದೆಯಲ್ಲೆಲ್ಲ ಕೆಲಸ ಮಾಡುವಂಥದ್ದು ಒಂದು ಉಮೇದು ಕೂಡ ಇರ್ತದೆ. ಮತ್ತು ಅವರನ್ನು ನಾವು ತೊಡಗಿಸಿಕೊಂಡಾಗೂ ಆಗ್ತದೆ. ಅವ್ರಿಗೆ ಮುಂದಿನ ಪೀಳಿಗೆಗೆ ನಾವು ನಮ್ಮ ನಂತರದ ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಾಗೆ ಆಗ್ತದೆ. ನಾವು ಕೂಡ ಮಾಡ್ತಿದ್ದೇವೆ. ಅಲ್ಲದೆ ಒಂದು ಬಾಂಧವ್ಯವನ್ನು ನಾವು ಫಸ್ಟ್ಗೆ ಹೇಳಿದಾಗೆ ಅಣ್ಣ ತಮ್ಮಂದರಲ್ಲಿ, ಅಕ್ಕ ತಂಗಿಯರಲ್ಲಿ ಒಂದು ಬಾಂಧವ್ಯವನ್ನು ಬೆಸೆದಾಗ ಆಗ್ತದೆ. ಇದನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕು. ಅದಕ್ಕೆ ನಮ್ಮ ಮಾರ್ಗದರ್ಶನ ಬೇಕು. ಅಂದರೆ ಯಾವ ಕುಟುಂಬದಲ್ಲಿ ಕೂಡ ಅವರವರ ಸ್ವಾರ್ಥವನ್ನು ಬಿಡಬೇಕು. ಸ್ವಾರ್ಥವನ್ನು ಬಿಟ್ಟು ಕೃಷಿಯನ್ನು ಮಾಡಬೇಕು. ಎಲ್ಲ ನಾವು ಒಟ್ಟಿಗೆ ಇರಬೇಕೆಂಬ ಭಾವನೆ ಇರಬೇಕು. ಅವರವರನ್ನು ಬಿಡಬೇಕು, ನಾವು ಕೂಡ ಬದುಕಬೇಕು. ಈ ಒಂದು ಮನೋಭಾವನೆಯನ್ನು ಮಾಡಿದರೆ ಈ ಕೃಷಿಯಲ್ಲಿ ಆಗಲಿ ಯಾವುದೇ ಇದರಲ್ಲಿ ಒಂದು ಬರಗಾಲ ಬರಲಿಕ್ಕಿಲ್ಲ ಅಂತ ಒಂದು ಬಿಸಿ, ಎವ್ರಿಥಿಂಗ್ ಇಸ್ ಈಸಿ ಅಂತ ಹೇಳ್ತಾರೆ. ಸಂಬಂಧಪಟ್ಟ ಹಾಗಿಂತ ಕಾನ್ಫ್ಲಿಕ್ಟ್ ಗಳೆಲ್ಲ ದೂರ ಆಗಿ ಒಂದಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಭಾವನೆ ವ್ಯಕ್ತವಾಗುತ್ತೆ. ಉತ್ತಮವಾದ ಮಾತನ್ನು ಹೇಳಿದ್ರೆ. ಇನ್ನು ಹರೀಶ್ ಅವರು ಈಗಾಗಲೇ ಹೇಳಿದ ಹಾಗೆ ತುಂಬಾ ಜನಕ್ಕೆ ಕೃಷಿಯನ್ನ ಮಾಡಬೇಕು, ಕೆಲವರಿಗೆ ಆಸಕ್ತಿ ಅಂತ ಆಗಿದ್ರೆ ಇನ್ನು ಕೆಲವರಿಗೆ ಆರ್ಥಿಕವಾಗಿ ನೆರವಾಗುವಂತ ರೀತಿಯಲ್ಲಿ. ಆದ್ರೆ ಈಗಿನ ನಮ್ಮ ವಾತಾವರಣ ಇದಕ್ಕೆ ಸೂಕ್ತವಾಗಿದೆ. ಯಾಕಂದ್ರೆ ಮಳೆಯಾದ್ರೆ ಬೆಳೆ ಇಲ್ಲ, ಬೆಳೆಯಾದ್ರೆ ಮಳೆ ಇಲ್ಲ, ಆ ರೀತಿಯ ಒಂದು ಪರಿಸ್ಥಿತಿ, ಸಮತೋಲನ ಅನ್ನುವಂಥದ್ದನ್ನ ನಾವು ಕಳೆದುಕೊಂಡಿದ್ದೀವಿ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಇದು ನಿಜವಾಗಿ ನೋಡಿದರೆ ಸಮಸ್ಯೆ ಅಲ್ಲ, ನಾವೇ ಸಮಸ್ಯೆಯನ್ನು ಸೃಷ್ಟಿ ಮಾಡಿಕೊಂಡದ್ದು. ನಾನು ನಿಮಗೊಂದು ಮಾಡೆಲ್ ಹೇಳ್ತೇನೆ. ಕೇರಳದಲ್ಲಿ ಕುಟುಂಬಶ್ರೀ ಅಂತೇಳಿ ಒಂದು ಸಂಸ್ಥೆ ಅಂದರೆ ನಾವು ಕರ್ನಾಟಕದಲ್ಲಿ ಏನು ಸ್ವಸಹಾಯ ಸಂಘ ಅಂತ ಮಾಡ್ತೇವೆ, ಅವರು ಅದನ್ನು ಕುಟುಂಬಶ್ರೀ ಅಂತ ಮಾಡಿದ್ದಾರೆ. ಅದು ಹೆಸರು ಮಾತ್ರ. ಇಲ್ಲಿಯ ಸ್ವಸಹಾಯ ಸಂಘಗಳು ಹೇಗೆ ಕಾರ್ಯಕ್ರಮ ಮಾಡ್ತವೆ ಅವುಗಳು ಅದನ್ನೇ ಮಾಡ್ತಾರೆ. ಅವ್ರು ಯಾಕೆ ಇದನ್ನು ತಂದರು ಅಂದರೆ ಕೃಷಿ ಚಟುವಟಿಕೆಗೆ ತೊಡಗಿಸಿಕೊಳ್ಳಲಿಕ್ಕೆ ಮಾಡಿದಂಥ ಒಂದು ಮೂಲೋದ್ದೇಶ ಅದು. ಇದನ್ನೇ ಕಾಸರಗೋಡು ಮತ್ತು ಆ ಪರಿಸರದಲ್ಲಿ ತೆಂಗಿನಕಾಯಿ ಅಥವಾ ಇನ್ಯಾವುದೋ ಬೆಳೆಗಳನ್ನು ರಕ್ಷಿಸಲಿಕ್ಕೆ ಮತ್ತು ಪಡ್ಕೊಳ್ಳಿಕ್ಕೆ ಅಲ್ಲಿಯೂ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೇಗೆ ಮಾಡಿದ್ದಾರೆ ಅಂದರೆ, ಒಂದು ಮನೆಯಿಂದ ಇಷ್ಟು 2 ಜನ 3 ಜನ ಅವರು ಅವರದ್ದೇ ಆದಂಥ ಒಂದು ಶೆಡ್ಯೂಲ್ ಹಾಕಿರ್ತಾರೆ. ಇಂಥ ದಿವಸ ನಮ್ಮಲ್ಲಿ ಕೊಯ್ಲು, ಎಲ್ಲರೂ ಅಲ್ಲಿ ಹೋಗ್ತಾರೆ, ಅಲ್ಲಿ ಕೊಯ್ಲು ಮಾಡ್ತಾರೆ, ಮತ್ತು ಮುಂದಿನ ಮನೆಗೆ ಹೋಗ್ತಾರೆ. ಅವರಲ್ಲಿ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇಲ್ಲ. ಇದು ಮಾಡಿದ್ದಾರೆ ಅಂದರೆ ಇದು ಮಾಡಲಿಕ್ಕೆ ಸಾಧ್ಯ ಉಂಟು, ಸಾಧ್ಯ ಇಲ್ಲ ಎಂಬುದು ಅಲ್ಲ. ಆದರೆ ನಮಗೇನಾಗಿದೆ,
ನಮ್ಮದು ಕೇವಲ ಕಮರ್ಷಿಯಲ್ ಇಂಟೆನ್ಷನ್ ಮಾತ್ರ. ಲಕ್ಷ್ಮಣ್ ಹೇಳಿದಾಗೆ ಒಂದು ಅವರಿಗೆ ಅದರಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅವರಲ್ಲಿ ಆದಂತಹ ಮಾನಸಿಕವಾಗಿ ಅವರಲ್ಲಿ ಸ್ಥೈರ್ಯ ಇಲ್ಲ. ಎರಡನೇದು, ನಮ್ಮ ಯುವ ಜನರು ಏನಪ್ಪ ಅಂದರೆ ಈಸಿ ಮನಿ, ಸುಲಭದಲ್ಲಿ ನಮಗೇನೋ ಆಗಬೇಕು. ನೀವು ಎಷ್ಟು ಅವರಿಗೆ ಹಣ ಸಿಗ್ತದೆ ಅಂತೇಳಿ ಯಾರೂ ನೋಡೋರಿಲ್ಲ. ಕೆಲಸ ಯಾವ ರೀತಿದು ಅಂತ ಅಂದರೆ ಓವರ್ ಎ ಪೀರಿಯಡ್ ನಮ್ಮಲ್ಲಿ ನಾವೇ ಡಿಗ್ನಿಟಿ ಆಫ್ ಲೇಬರ್ ಎಂಬುದನ್ನು ತಂದುಕೊಂಡಿದ್ದೇವೆ. ಭಾರತೀಯರಲ್ಲಂತೂ ಅದು ಜಾಸ್ತಿ. ನಾವು ಈ ಕೆಲಸ ಮಾಡಿದರೆ ಮಾತ್ರ ನನಗೆ ಸಮಾಜದಲ್ಲಿ ಒಂದು ರೀತಿಯ ಆದರಣೆ ಇದೆ, ಈ ಕೆಲಸ ಮಾಡಿದರೆ ಆದರಣೆ ಇಲ್ಲ ಎಂಬಲ್ಲಿವರೆಗೆ ನಾವು ಹೋಗಿದ್ದೇವೆ. ಅದರಿಂದಾಗಿ ಏನಾಯಿತು, ಅದನ್ನು ಯಾರು ಈ ಕುಟುಂಬದಲ್ಲಿ ಮುಖ್ಯಸ್ಥರಿದ್ರು ಅದನ್ನು ಮಕ್ಕಳಿಗೆ ಹೇರ್ತಾ ಇದ್ರು ಕೂಡ. ತುಂಬ ಜನ ರೈತರು ಏನು ಮಾಡ್ತಾರೆ ಅಂದರೆ, ನಾನಿರುವಲ್ಲಿವರೆಗೆ ನಾನು ಮಾಡ್ತೇನೆ, ಇನ್ನು ಮುಂದಕ್ಕೆ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳಿದ್ದು ಇದೆ. ನಿಮಗಿದು ಬೇಡ, ನಿಮಗೆ ಬೇಡ, ನಿಮಗೆಲ್ಲ ಇದು ಬೇಡ, ನೀವೇನಾದರೂ ನಿಮ್ಮದೇ ಎಂತಾದ್ರು ನೋಡ್ಕೊಳ್ಳಿ ಅಂತೇಳಿ ಹೇಳೋದು. ಅಥವಾ ಅವರಿಗೆ ಎಜುಕೇಷನ್ ಕೊಡುವಾಗ ಕೂಡ ಅದನ್ನೇ ಹೇಳೋದು, ನೋಡಪ್ಪ ನಿನಗಿಷ್ಟು ಎಜುಕೇಷನ್ ಕೊಟ್ಟಿದ್ದಾನೆ, ನೀನು ಇಲ್ಲಿ ಇದನ್ನು ಗದ್ದೆ ಇದು ಮಾಡಿಕೊಂಡು ಕೂರಬೇಡ, ಎಲ್ಲಿಯಾದರೂ ಹೊರಗೆ ಹೋಗಿ ಸಂಪಾದನೆ ಮಾಡು ಅಂತ. ಹಾಗಾದರೆ ಇದರಲ್ಲಿ ತಪ್ಪು ಯಾರದ್ದು ಅಂದರೆ, ಅವ್ರು ಹೇಳಿದ್ದಕ್ಕೆ ಒಂದು ಉದ್ದೇಶ ಅಂತ ಇರಬಹುದು. ಅವರ ಉದ್ದೇಶ ಏನಂದರೆ, ನಾನಿಷ್ಟು ಕಷ್ಟಪಟ್ಟಿದ್ದೇನೆ, ನಾನು ದಿನ ಕಷ್ಟಪಡ್ತಾ ಇದ್ದೇನೆ, ನನ್ನ ಕಷ್ಟ ನನ್ನ ಮಕ್ಕಳಿಗೆ ಬರಬಾರದು ಎಂಬ ಉದ್ದೇಶ. ಅಂದರೆ ಆಗಿನ ಕಷ್ಟ ಕಾಲದಲ್ಲಿ ಅವರು ಅದು ಹೇಳಿದ್ದಾಗಿರ್ಬೋದು. ಆ ಉದ್ದೇಶವನ್ನು ಇನ್ನೊಂದು ರೀತಿಯಲ್ಲಿ ತಗೊಂಡು ಈ ಮಕ್ಕಳು ಅಲ್ಲಿ ಮನೆ ಬಿಟ್ಟು ಎಲ್ಲಿಯೋ ಹೋಗಿ ಕೆಲಸ ಮಾಡಿಕೊಂಡು ಬರೋದು ಅಲ್ವಾ. ಇದನ್ನು ಯಾವ ರೀತಿ, ಇದು ನಮ್ಮ ತಪ್ಪು, ನಮ್ಮ ಸಮಾಜದ್ದು ತಪ್ಪು ಅಂತೇಳಿ ಹೇಳ್ಬೋದು. ಯಾಕಂದರೆ ಸಮಾಜ ಕೂಡ ರೈತನನ್ನು ನೋಡುವ ಕ್ರಮ ಬೇರೆ, ಚಿತ್ರಣವನ್ನೇ ಬದಲಾಯಿಸಿ ಅಲ್ವಾ. ಈಗ ಒಬ್ಬ ರೈತ ಮತ್ತೊಬ್ಬ ಯಾರೋ ಒಬ್ಬ ಒಂದು ಒಳ್ಳೆ ಪ್ರೊಫೆಷನಲ್ಲಿ ಇರುವವನು ಹೋದಾಗ ರೈತನಿಗೆ ಸಿಗುವ ಮರ್ಯಾದೆ ಮತ್ತು ಉಳಿದವನಿಗೆ ಸಿಗುವ ಮರ್ಯಾದೆಯಲ್ಲಿ ವ್ಯತ್ಯಾಸ ಕೊಡ್ತೇವೆ ನಾವು. ಇದು ತಪ್ಪು ಅಂತ ಹೇಳೋದು. ಈಗ ರೈತನಿಗೆ ನಾವು ಒಂದು ಪ್ರಾಧಾನ್ಯತೆ ಕೊಟ್ಟಾಗ, ಇನ್ನೊಬ್ಬನನ್ನು ಗೌಣ ಅಂತಲ್ಲ, ಬಟ್ ಅವನಿಗೆ ಪ್ರಾಧಾನ್ಯತೆ ಕಮ್ಮಿ ಕೊಟ್ಟಾಗ ಇವನಿಗೆ ಖಂಡಿತವಾಗಿ ಆ ಮರ್ಯಾದೆ ಸಿಗ್ತದೆ. ಅವನು ಹೆಮ್ಮೆಯಲ್ಲಿ ಹೇಳ್ಕೊಳ್ಬೋದು, ನಾನು ರೈತ ಅಥವಾ ನಾನು ರೈತನ ಮಗ ಅಂತ. ಇದು ಯಾವಾಗ ಸಿಗಲಿಲ್ಲ, ಈ ಯುವಕರು ಅದನ್ನು ಕಾಪಿ ಮಾಡಿಕೊಂಡು ಅದನ್ನು ಹಿಡ್ಕೊಂಡು ಗಟ್ಟಿ ಅವ್ರು ಹೇಳಿದ್ರು, ಇಲ್ಲಪ್ಪ ನನಗೆ ಬೇಡ ಇದು, ನಾನು ಗದ್ದೆಯಲ್ಲಿ ಕೆಲಸ ಮಾಡೋದಿಲ್ಲ, ಅದು ಹಾಗಾಗ್ತದೆ ಹೀಗಾಗ್ತದೆ. ನೋಡಿ, ಈಗ ಪಶುಸಂಗೋಪನೆ ಎಂಬುದು ಎಲ್ಲಿ ಯಾವ ಲೆವೆಲಿಗೆ ಹೋಯಿತು. ಯಾಕಂದರೆ ಅಲ್ಲಿ ಹೋಗಿ ಹಟ್ಟಿಯಲ್ಲಿ ಹೋಗಿ ಸಗಣಿ ತೆಗಿಬೇಕು, ಅದರ ಕೆಲಸಗಳನ್ನು ಮಾಡಬೇಕು, ಅದು ಕಷ್ಟ ಅಂತಲ್ಲ, ಅದು ಒಂಥರ ಗಲೀಜಾಗ್ತದೆ ಎಂಬ ಒಂದು ಉದ್ದೇಶ ಅವರಲ್ಲಿ ಉಂಟು. ಆ್ಯಕ್ಚುಲಿ ಅಲ್ಲಲ್ಲ, ಅದಕ್ಕೆ ಅದರದ್ದೇ ಆದಂಥ ಸೈನ್ಸ್ ಇದೆ. ಅಂದರೆ ನಾವು ಕೊಟ್ಟ ಮಾಡೆಲ್ಗಳು ಎಲ್ಲಿಯೋ ಒಂದು ಕಡೆ ಅವರನ್ನು ತಿರುಗಿ ಅಥವಾ ತಿರುಚಿ ಇನ್ಯಾವುದೋ ಕಡೆಗೆ ಮುಖ ಮಾಡುವ ಹಾಗೆ ನಾವು ಮಾಡ್ತಾ ಇದ್ದೆವು. ಅಂದರೆ ಹಿರಿಯರಿಗೆ ಇರುವಂಥ ಒಂದು ಜವಾಬ್ದಾರಿಗಳನ್ನು ನಾವು ಆ ಸಮಯದಲ್ಲಿ ನಾವು ನಿಭಾಯಿಸದೇ ಇದ್ದ ಕಾರಣ, ಮತ್ತು ನೀವು ಹೇಳಿದ ಹಾಗೆ ಸಮಾಜ ನೋಡುವ ದೃಷ್ಟಿಯೂ ಹಾಗೆ. ಈಗ ಒಂದು ದೊಡ್ಡ ಕುಟುಂಬದಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಕೂಡ ಅಥವಾ ಮೈಕ್ರೋ ಫ್ಯಾಮಿಲಿಯಲ್ಲಿರೋ ವ್ಯಕ್ತಿ ಕೂಡ ಅವನ ಬೆಳವಣಿಗೆಯಲ್ಲಿ ಡಿಫರೆನ್ಸ್ ನಿಮಗೆ ಈ ಸುಲಭದಲ್ಲಿ ಅದನ್ನು ತಾಳೆ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಆ ತಾಳೆಯಲ್ಲಿ ಇರುವಂಥದ್ದು ಅವರ ವ್ಯಕ್ತಿತ್ವದ ಅಂಶಗಳು. ನಾವು ಅದನ್ನು ಬೆಳೆಸಲಿಲ್ಲ, ಯಾಕಂದರೆ ಆ ರೀತಿಯಾಗಿ ಹೋಗ್ತಾ ಹೋಯ್ತು. ಒಂದು ದೊಡ್ಡ ಪದವಿ ಇರುವಂಥ ಒಬ್ಬ ಹುಡುಗ ನಾಳೆ ಬಂದು ಕೃಷಿಯನ್ನ ಮಾಡ್ತೀವಿ ಅಂದರೆ ಏನು ಮಾರ ನಿಮಗೆ ಹುಚ್ಚ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹೋಗಿದೆ, ಭಾವನೆ ಬಂದಿದೆ ಆ ರೀತಿ. ಆದರೆ ಒಳ್ಳೆಯ ಡೆವಲಪ್ಮೆಂಟ್ ಏನಪ್ಪ ಅಂದರೆ, ಅಂಥ ಡಿಗ್ರಿ ಹೋಲ್ಡರ್ಸ್ ಕೂಡ ಇಂಜಿನಿಯರ್ಸ್ ಆಗಿರ್ಬೋದು, ಇನ್ನು ಅವರು ಅವರದ್ದೇ ಆದಂತಹ ಸಣ್ಣ ಸಣ್ಣ ಹಿಡುವಳಿ ಇರುವಂಥ ಜಾಗಗಳನ್ನು ತೆಕ್ಕೊಂಡು ಅದನ್ನು ಮಾಡ್ತಾ ಇದ್ದಾರೆ, ಮಾದರಿ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ. ಖಂಡಿತವಾಗಿ ಹೌದು. ಯಾಕಂದರೆ ಅವರಿಗೆ ಒಳ್ಳೆಯ ಜ್ಞಾನ ಉಂಟು, ವಿಶೇಷ ಜ್ಞಾನ ಉಂಟು. ವಿಜ್ಞಾನ ಅಂದರೆ ಅದು ಅಲ್ವಾ, ವಿಜ್ಞಾನ ಅಂದರೆ ಬೇರೆ ಏನು ಹೊಸ್ತಲ್ಲ, ಇದ್ದದ್ದನ್ನು ಬಹಳ ಚಂದಕ್ಕೆ ನೋಡ್ಕೊಳ್ಳುವಂಥದ್ದು. ಅವರು ಮತ್ತೆ ಅವರ ನಾಲೆಜನ್ನು ಅದಕ್ಕೆ ಅಪ್ಲೈ ಮಾಡಿದ್ದಾರೆ. ಈಗ ನೀವು ಕಾಸ್ಟಿಂಗ್ ಅಂತ ಹೇಳ್ಬೋದು ಅಥವಾ ಇನ್ಯಾವುದೋ ಹೇಳಿದ್ರು ಕೂಡ ಅದನ್ನೆಲ್ಲ ಈ ಕೃಷಿಗೆ ಅವರು ಅಪ್ಲೈ ಮಾಡಿದ್ದಾರೆ. ಅಂದರೆ ಕೃಷಿ ಹಿಂದೆ ಹೇಗಿತ್ತು ಅದನ್ನೇ ಮಾಡಿ ಅಂತ ಖಂಡಿತವಾಗಿ ನಾವು ಯುವಕರಿಗೆ ಹೇಳಬೇಕು ಅಂತಿಲ್ಲ. ಆ ಕೃಷಿಯನ್ನು ಸ್ವಲ್ಪ ಮಾಡರ್ನೈಸ್ ಮಾಡಿಕೊಂಡು ಅದಕ್ಕೆ ಬೇಕಾದನ್ನು ಉಪಯೋಗಿಸಿಕೊಂಡು ನಾವು ಅದನ್ನು ಒಂದು ಮಾದರಿಯಾಗಿ ಮಾಡ್ತಾ ಹೋದರೆ ಖಂಡಿತವಾಗಿ ಸಾಧ್ಯ ಉಂಟು. ಎರಡನೇ ಅಂಶ, ನೀವು ಹೇಳಿದ ಹಾಗೆ ಈಗ ಅದರ ಕೊರತೆಗಳು ಕಾಣ್ತಾ ಇದ್ದೇವೆ. ಖಂಡಿತವಾಗಿ ಹೌದು. ಈ ನಾನು ಯಾರೋ ಹತ್ರ ಮಾತಾಡ್ತಾ ಇರುವಾಗ ಈ ಬಗ್ಗೆ ಮಾತಾಡಿದ್ದೆ. ಮಳೆ ಯಾಕೆ ಕಡಿಮೆ ಆಯಿತು ಅಂತೇಳಿ ಆದರೆ ನೀರು ಇಂಗುವಂಥದ್ದು ಕಡಿಮೆ ಆಯಿತು. ನೀರಿನ ಇಂಗುವಿಕೆ ಆಗುವುದು ಯಾವಾಗ? ಕೃಷಿ ಅಂತ ಚಟುವಟಿಕೆಗಳಲ್ಲಿ ನಾವು ತೊಡಗಿ ಅದಕ್ಕೆ ನೀರು ಪೋಣಿಸಿದರೆ ಮಾತ್ರ ಅದು ಇಂಗಿ ಅಥವಾ ನಮಗೆ ಫಸಲು ಕೊಟ್ಟು ನಮ್ಮನ್ನು ರಕ್ಷಿಸ್ತದೆ. ಕೃಷಿಯೇ ಮಾಡದಿದ್ದರೆ ನೀರು ಇಂಗುವುದು ಎಲ್ಲಿ? ಇಂಗುವಿಕೆ ಕಡಿಮೆ ಆಯಿತು, ನೀರಿನ ಮಟ್ಟ ಕಡಿಮೆ ಆಯಿತು, ಇನ್ಯಾವುದೋ ಸಮಸ್ಯೆಗಳು ಇದೆ. ತುಂಬ ವೈಜ್ಞಾನಿಕವಾಗಿ ನಾನು ಹೇಳದಿದ್ರೂ ಕೂಡ ಹೊರಗಿನ ಜಗತ್ತಿಗೆ ಕಾಣುವಂಥ ಸತ್ಯ ಇದು. ನಾವು ಎಲ್ಲಿ ನಾವು ಕೃಷಿಯಲ್ಲಿ ತೊಡಗಿಸ್ಕೊಳ್ತೇವೆ ಖಂಡಿತವಾಗಿಯೂ ನಮ್ಮ
ಜಲಮಟ್ಟ ಖಂಡಿತವಾಗಿ ಏರ್ತದೆ. ಅದನ್ನು ನಾವು ಮಾಡಲಿಲ್ಲ. ಇದು ನಾವೇ ತಂದುಕೊಂಡ ಸಮಸ್ಯೆ ಹೌದಲ್ವ? ಈಗ ಮಳೆ ನೀರು ಬಿದ್ದದ್ದನ್ನು ನಾವು ಕೃಷಿಯಲ್ಲಿ ತೊಡಗಿಸಿಕೊಳ್ಳದೇ ಇದ್ದರೆ ಅದು ನದಿಗೆ ಹರಿದು ಹೋಗ್ತದೆ, ಬಿಟ್ಟರೆ ಬೇರೆ ಏನಾಗುವುದಿಲ್ಲ. ಅದನ್ನು ತಡೆಗಟ್ಟಿ ನಾವು ಕೃಷಿಗೆ ಉಪಯೋಗಿಸಿದರೆ ಅದು ತಡೆಗಟ್ಟರೆ ಏನೂ ಆಗುವುದಿಲ್ಲ, ನದಿ ನೀರು ಏನು ಕಡಿಮೆ ಆಗುವುದಿಲ್ಲ, ಆದರೆ ಕೃಷಿ ಉತ್ಪನ್ನಗಳು ಜಾಸ್ತಿ ಆಗ್ತದೆ. ಇದನ್ನು ನಾವು ಮಾಡಲಿಲ್ಲ ಅಂದರೆ ತಪ್ಪು ಯಾರದ್ದು? ನಾವು ಅವರಿಗೆ ಮಾಡೆಲನ್ನು ತೋರಿಸಲಿಲ್ಲ. ರೈತರಿಗೂ ಹಾಗೆ, ಯಾವುದೇ ರೈತರಿಗೂ ಹಾಗೆ ನಾವು ಮಾಡೆಲ್ ತೋರಿಸಿದರೆ ಹೀಗೆ ಮಾಡಿ ಅಂತೇಳಿ ಖಂಡಿತವಾಗಿ ಮಾಡ್ತಾರೆ. ಸರ್ ಕರೆ ಇದೆ, ಕರೆನ ಸರ್. ಹಲೋ, ನಮಸ್ತೆ ಸರ್. ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಜುನಾಥ್ ಶೆಟ್ಟಿ ಅಂತ ಹೇರೂರಿನಿಂದ ಕರೆ ಮಾಡ್ತಾ ಇದ್ದೀನಿ. ಎಸ್ ಸರ್, ಜೇನಿನ ಗೂಡು ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅವಿಭಕ್ತ ಕುಟುಂಬ ಕೃಷಿ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಮಾದರಿಯಾಗಿದ್ದಾರೆ. ಇದರ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಸರ್. ಇದು ಒಳ್ಳೆ ಪ್ರೋಗ್ರಾಮ್ ಆಕ್ಚುಲಿ. ಇದು ಕೃಷಿಕರಿಗೆ ಒಂದು ಸಪೋರ್ಟ್ ಆಗಿ ಬರ್ತದೆ. ಮತ್ತೆ ಒಂದು ನಮ್ಮ ಊರಿನಲ್ಲಿ ಎಲ್ಲ ಕೆಲವರು ಎಲ್ಲ ಬೇಸಾಯ ಮಾಡುವುದಿಲ್ಲ, ಹಾಗೆ ಇಟ್ಟು ಬಿಡ್ತಾರೆ. ಬಂಜರು ಭೂಮಿಯಾಗಿ ಇರ್ತದೆ. ಮತ್ತೆ ಜನರು ಆ ವಿಷಯದಲ್ಲಿ ತುಂಬಾ ಈಗ ಎಲ್ಲ ಕಮರ್ಷಿಯಲೈಸೇಷನ್ ಆಗಿ ಅದರಲ್ಲಿ ಪ್ರಾಫಿಟ್ ಇಲ್ಲ ಅಂತ. ಹಲೋ, ಹೇಳಿ ಸರ್, ಹೇಳಿ ಹೇಳಿ ಹೇಳಿ. ಪ್ರಾಫಿಟ್ ಬರೋದಿಲ್ಲ ಅಂತ ಹೇಳಿ ಅದನ್ನೆಲ್ಲ ಹಾಗೆ ಬಿಡ್ತಾರೆ. ಮತ್ತೆ ಮಕ್ಕಳೆಲ್ಲ ಮೈಗ್ರೇಟ್ ಆಗ್ತಾ ಇದ್ದಾರೆ. ಒಳ್ಳೆ ಎಜುಕೇಶನ್ ಎಲ್ಲ ಈಗ ಒಬ್ಬರಿಗೆ ಒಂದು ತಂದೆ ತಾಯಿಗೆ 1-2 ಮಕ್ಕಳು ಇರುವುದು, ಅವರಿಗೆ ಎಜುಕೇಶನ್ ಕೊಟ್ಟು ಅವರನ್ನ ಆ ಹುದ್ದೆಯಲ್ಲಿ ಅವರು ತೊಡಗಿಸುವುದಿಲ್ಲ ಮಕ್ಕಳಿಗೆ ಅವರು ಜೋಶಿ ಅವರು ಹೇಳ್ತಾರಲ್ಲ, ಮಕ್ಕಳೆಲ್ಲ ಮೈಗ್ರೇಟ್ ಆಗಿ ಬೆಂಗಳೂರು ಬಾಂಬೆಗೆಲ್ಲ ಹೋಗ್ತಾ ಇದ್ದಾರೆ. ಊರಿನಲ್ಲಿ ಆ ಮಕ್ಕಳು ನಿಲ್ಲುವುದಿಲ್ಲ ಎಜುಕೇಶನ್ ಆದ್ರ ಮೇಲೆ. ಆದ್ರಿಂದ ನಮ್ದು ಕೃಷಿ ಭೂಮಿ ಎಲ್ಲ ಹಾಗೆ ಹಡುಗಿದೆ, ಪಾಳು ಬಿದ್ದೋಗಿದೆ. ಮತ್ತೆ ಅದಕ್ಕೋಸ್ಕರ ನಾವು ಹೇಳಿದ್ರೆ ಏನಾದ್ರೂ ಒಂದು ಸಂಘ ಸಂಸ್ಥೆ ಮಾಡಿ ಗ್ರೂಪ್ ನಲ್ಲಿ, ಈಗ ನೋಡಿ ಕೆಲವು ಈ ಮಾಲ್ ಗಿಲ್ಲೆಲ್ಲ ಹೇಗ್ ನಡೀತದೆ, ನಾವು ಒಟ್ಟು ಒಂದು ಗ್ರೂಪ್ ಆಗಿ ಅವ್ರು ಹೇಳಿದ ಹಾಗೆ ಎಲ್ಲರೂ ಒಬ್ರೊಬ್ರು ಒಂದೊಂದು ಮನೆಯಿಂದ ಒಬ್ರೊಬ್ರು ಹೋಗಿ ಎಲ್ಲ ಗ್ರೂಪ್ ಆಗಿ ಅದನ್ನೆಲ್ಲ ಮಾಡ್ಬೋದು ಅಲ್ವಾ? ಬಂಜರು ಭೂಮಿಯನ್ನ ಎಲ್ಲ ಇದು ಮಾಡ್ಬೋದು. ಎಷ್ಟೋ ಬಂಜರು ಭೂಮಿ ಹಾಗೆ ಬಿದ್ದು ಬಿಟ್ಟಿದೆ ಅಲ್ವಾ? ಹೌದು ಸರ್, ಹೌದು. ಅದಕ್ಕೋಸ್ಕರ ನಾವೇನಾದ್ರೂ ಒಂದು ಐಡಿಯಾ ಮಾಡಿ ಒಂದು ಸಂಘ ಸಂಸ್ಥೆ ಮಾಡ್ಕೊಂಡಾದ್ರೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಎಲ್ಲರೂ ಒಟ್ಟಾಗಿ. ನಮ್ಮ ಪರಂಪರೆಯನ್ನ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಪರಂಪರೆಯನ್ನು ಬಿಡಬಾರ್ದು. ಎರಡನೇದಾಗಿ ಅದರಲ್ಲಿ ಎಲ್ಲ ಗ್ರೂಪ್ ಒಟ್ಟಾಗಿ ಒಂದು ಯುನಿಟಿ ಇಸ್ ಸ್ಟ್ರೆಂತ್ ಅಂತ ಇದಾರಲ್ಲ, ಹೌದು ಹೌದು, ಆ ಯುನಿಟಿಯಲ್ಲಿ ಆ ಬೇಸಾಯವನ್ನು ನಾವು ಮಾಡ್ಬೇಕು. ಈಗ ಒಬ್ರ ಹತ್ರ ಟ್ರ್ಯಾಕ್ಟರ್ ಇದೆ, ಒಬ್ರ ಹತ್ರ ಇದಿದೆ, ಮತ್ತೆ ಅದರಲ್ಲಿ ಕಮರ್ಷಿಯಲ್ ಇದು ನಾವು ಕಮರ್ಷಿಯಲೈಸೇಷನ್ ಆಗೋದನ್ನೆಲ್ಲ ಮಾರಬಹುದು ಒಟ್ಟಿಗೆ. ಇಲ್ದಿದ್ರೆ ಆದ್ಮೇಲೆ ಜನರು ಮನೆಯಲ್ಲಿ ತರುವುದಿಲ್ಲ ಭತ್ತವನ್ನು, ಸೀದಾ ಅಲ್ಲಿಂದ ಅಲ್ಲಿಗೆ ಮಾರಿ ಬರ್ತಾರೆ. ಅವಾಗ ಅವರಿಗೆ ಲೋವರ್ ರೇಟ್ ಸಿಗ್ತದೆ. ಈ ಟ್ರೇಡರ್ಸ್ ಅದರಲ್ಲಿ ಪ್ರಾಫಿಟ್ ಮಾಡ್ಕೊಳ್ತಾರೆ ಆ ಟೈಮ್ ನಲ್ಲಿ ಅಲ್ವಾ? ಹೌದು ಹೌದು, ಅವರಿಗೊಂದು ಮಾರ್ಕೆಟ್ ಅನ್ನುವಂಥದ್ದನ್ನ ಕ್ರಿಯೇಟ್ ಮಾಡಿ ಕೊಡಬೇಕು, ವೇದಿಕೆಯನ್ನ ಕ್ರಿಯೇಟ್ ಮಾಡಿ ಕೊಡಬೇಕು, ನಾವು ಮಾಡಿ ಕೊಡಬೇಕು. ಹೌದು. ಮತ್ತೆ ಗ್ರೂಪ್ ನಲ್ಲಿ ಮಾಡಿದ್ರೆ ನಮ್ಗೆ ಮೋರ್ ಪ್ರಾಫಿಟೇಬಲ್ ಆಗ್ತದೆ ಅಂತ ನನ್ಗೆ ತೋರಿ ಬರುತ್ತೆ. ಮತ್ತೆ ಈಗ ನೋಡಿ, ಒಬ್ರ ಮನೆಯಲ್ಲಿ ಇಬ್ರೊಬ್ರು ಇರುವುದು, ಅವರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಜನ ಸಿಗುದಿಲ್ಲ. ಜನಕ್ಕೆ ಈ ಎಲ್ಲ ಫ್ರೀ ಸಿಗೋದ್ರಿಂದ ಜನರು ವಾರಕ್ಕೆ 7 ದಿವಸದಲ್ಲಿ 2 ದಿವಸ ಕೆಲಸಕ್ಕೆ ಬರುವುದಿಲ್ಲ. 5 ದಿವಸ ಫ್ರೀ ಇಸ್ ಆಲ್ವೇಸ್ ಡೇಂಜರಸ್. ಹೌದು 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 ಅಲ್ವಾ? ಫ್ರೀ ಅಕ್ಕಿ ಕೊಡುವುದ್ರಿಂದ ಜನರು ಕೆಲಸ, ಅವರು ಬಂದ್ರು 600-700 ರೂಪಾಯಿ ಕೇಳ್ತಾರೆ. ಆಗುವಾಗ ಬೇಸಾಯ ಮಾಡುವವನಿಗೆ ಅವನಿಗೆ ಪ್ರಾಫಿಟೇಬಲ್ ಆಗುದಿಲ್ಲ, ಆಗ ಅವ ಮಾಡುದಿಲ್ಲ ಬೇಸಾಯ ಅಲ್ವಾ? ಹಾಗೆ ಬಂಜರು ಭೂಮಿಯಾಗಿ ಹೋಗ್ತದೆ ಅದು. ಅವನಿಗೆ ಒಂದು 10 ಪೈಸೆ ಸಿಗದಿದ್ರೆ ಅವ ಏಕೆ ಮಾಡ್ತಾನೆ ಅದನ್ನು? ಹಾಗಾಗ್ತದೆ, ಅದು ಕಮರ್ಷಿಯಲೈಸೇಷನ್ ಆಗಿದೆ. ಪ್ರತಿಯೊಬ್ರು ಹೇಳುದು ನನ್ಗೆ ಜನ ಸಿಗುದಿಲ್ಲ, ನನ್ಗೆ ಮಾಡ್ಲಿಕ್ಕೆ ಮನಸ್ಸಿದೆ, ಜನ ಸಿಗುದಿಲ್ಲ, ಏನ್ ಮಾಡುದು ಅಂತ ಹೇಳಿ. ಹಾಕಿದಂತ ಇನ್ವೆಸ್ಟ್ಮೆಂಟ್ ಕೂಡ ವಾಪಸ್ ಬರಲ್ಲ ಅನ್ನುವಂತ. ಮೊದಲು ಜಾಯಿಂಟ್ ಫ್ಯಾಮಿಲಿ ಮನೆಯವರೆಲ್ಲರೂ ಹೋಗ್ತಿದ್ರು ಕೆಲಸಕ್ಕೆ. ಹೌದು ಹೌದು, ವಾತಾವರಣ ಕೂಡ ಕೂಡಿ ಬರ್ತಾ ಇಲ್ಲ, ವಾತಾವರಣ ಕೂಡಿ ಬರುವುದಿಲ್ಲ ಹೇಳ್ತಾರೆ. ಎಸ್, ಒಂದು ಉತ್ತಮವಾದ ಜನರು ಈ ಹೈಯರ್ ರೇಟ್ 600-700 ರೂಪಾಯಿ ಬಂದು ಅವರಿಗೆ ಊಟ ಕಾಫಿ ಎಲ್ಲ ಕೊಟ್ಟು ಬರುವಾಗ ಇವನಿಗೆ, ಈಗ ನಾನು ಮೊನ್ನೆ ಒಂದು ಕೊಯ್ಲು ಗೆದ್ದೆ ಮಾಡಿದ್ದೇನೆ, ನನಗೆ 1500 ರೂಪೀಸ್ ಖರ್ಚು ಬಂದಿದೆ. ಅದು ನಾನೀಗ ನೋಟೇಟ್ ಮಾಡಿದ್ದೇನೆ. ಅದು ನನಗೆ ಎಷ್ಟು ಪ್ರಾಫಿಟ್ ಕೊಡ್ತದೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡುವಾಗ ಅರೌಂಡ್ 500 ರೂಪೀಸ್ ಸಿಗ್ಬಹುದು ನನ್ನ ಅಂದಾಜು. ಅದು ನನ್ನ ಮೇಹನತ್ತು ಉಂಟಲ್ಲ, ನಂದು ಶ್ರಮ ಅದರಲ್ಲಿ ತೋರಿ ಬರುವುದಿಲ್ಲ. ಹೌದು ಹೌದು. ಸೊ ಇದು ಏನ್ ಹೇಳ್ತಾರೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನೀವು ನೋಡಿದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಜನರು ಅದರಿಂದ ಪ್ರಾಫಿಟ್, ಅಂದ್ರೆ ಪ್ರತಿಯೊಬ್ಬರು ಈಗ ಅವ್ರು ಹೇಳಿದಾಗೆ ಕಮರ್ಷಿಯಲ್ ಆಗಿ ನೋಡ್ತಾ ಇದ್ದಾರೆ ಅದನ್ನು.
ಈಗ ನಾವು ಅದನ್ನು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ, ನಾವು ಅದರಿಂದ ದಿನ ಹೋಗ್ಲಿಕ್ಕಿಲ್ಲ ಜನರಿಗೆ. ಕೆಲವರಿಗೆ ಕೆಲವರು ಮಕ್ಕಳು US ಅಲ್ಲಿ ಬಾಂಬೆಯಲ್ಲಿ ಒಳ್ಳೊಳ್ಳೆ ನೌಕರಿಯಲ್ಲಿ ಇರ್ತಾರೆ, ಅವರಿಗೆ ನಮ್ಗೆ ಇದರಿಂದ ಏನ್ ದಿನ ಹೋಗ್ಬೇಕಂತ ಹೇಳಿ ಆ ನಮೂನೆ ಸೋಚ್ತಾರೆ, ಯೋಚನೆ ಮಾಡ್ತಾರೆ ಅಲ್ವಾ? ಹೌದು ಹೌದು ಸರ್, ಹೌದು ಹೌದು. ಅದರಿಂದ ಜನರು ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸುವುದಿಲ್ಲ, ಕಾಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ. ಆದ್ರೆ ನಾವು ಪೂರ್ವಜರು ಈಗ ಹೇಳ್ತಾರಲ್ಲ, ಈಗ ನೀವು ಧರ್ಮಸ್ಥಳಕ್ಕೆಲ್ಲ ಹೋದ್ರೆ ಇದು ಆರೋಗ್ಯ ಇದು ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಮಣ್ಣಿನಿಂದ ಸ್ನಾನ ಎಲ್ಲ ಮಾಡ್ತಾರಲ್ವಾ? ಹೌದು. ಇಲ್ಲಿ ಗದ್ದೆಯಲ್ಲಿ ನೀವು ಹೋಗ್ಕೊಂಡು ಮೈಗೆಲ್ಲ ಸ್ವಲ್ಪ ಇದು ಮಣ್ಣು ಗಿಣ್ಣು ಹಾಕೊಂಡ್ರಿಂದ ನಿಮ್ಮ ಚರ್ಮ ರೋಗ ಅದೆಲ್ಲ ಹೋಗ್ತದೆ. ಹೌದು ಹೌದು, ಸೈಂಟಿಫಿಕಲಿ ಕೂಡ ಅದು ಪ್ರೂವ್ ಆಗಿದೆ. ಪ್ರೂವ್ ಆಗಿದೆ ಅದು ಅಲ್ವಾ? ಸಾಯಿಲ್ ಥೆರಪಿ ಅಂತ ಇದನ್ನೆಲ್ಲ ಮಕ್ಕಳಿಗೆ ಹೇಳಿದ್ರೆ ಅವರಿಗೆ ಅರ್ಥ ಆಗುದು. ಈಗ ಎಲ್ಲ ಪ್ರತಿಯೊಬ್ಬರಿಗೆ ತಂದೆ ತಾಯಿರ ಹಣ ಬೇಕು, ಇಮಿಡಿಯೇಟ್ ಹಣ ಆಗ್ಬೇಕು, ವೇಟ್ ಮಾಡುವಂತ ಸಾಧ್ಯ ಇಲ್ಲ, ಮನೋಭಾವನೆ ಇಲ್ಲದ್ರಿಂದ ಹೀಗೆಲ್ಲ ಆಗಿದೆ. ನನ್ನ ಸಜೆಷನ್ ಏನಂತ ಹೇಳಿದ್ರೆ, ನಾವೆಲ್ಲ ಒಟ್ಟಾಗಿ ಒಂದು ಸಂಘ ಸಂಸ್ಥೆ ಕಟ್ಟಿಕೊಂಡು ಇಡೀ ಊರಿನಲ್ಲಿ ಬಂಜರು ಭೂಮಿಯಲ್ಲಿ ಇದ್ದದನ್ನೆಲ್ಲ ಹೂಡಿ ಅದನ್ನೆಲ್ಲ ಸರಿ ಮಾಡ್ಬೋದು ಒಂದೇದಾಗಿ. ಹೌದು 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 ಅಲ್ವಾ? ಅದೊಂದು ಬೆಸ್ಟ್. ಈಗ ಧರ್ಮಸ್ಥಳದ ಯಾರಾದ್ರೂ ಒಂದು ಮೇನ್, ಈಗ ಧರ್ಮಸ್ಥಳದವರು ಧರ್ಮಸ್ಥಳದವ್ರು ನಾನೊಂದ್ಸರಿ ಪ್ರೋಗ್ರಾಮ್ ನೋಡಿದ್ದೆ, ವೀರೇಂದ್ರ ಹೆಗ್ಡೆ ಅವರು ಈ ವಿಷಯ ಹೇಳ್ತಿದ್ರು. ಅರೌಂಡ್ 5-10 years ಬ್ಯಾಕ್ ನಾವೆಲ್ಲ ಒಟ್ಟಾಗಿ ಒಂದು ಕೋಆಪರೇಟಿವ್ ಸೊಸೈಟಿ ಆಗಿ ಮಾಡಿ ನಾವೆಲ್ಲ ಮಾಡ್ಬೇಕು ಅದೆಲ್ಲ ಅಂತ ಹೇಳಿ. ಸರ್, ಈಗಾಗಲೇ ಹೇಳಿದಾಗೆ ಒಂದು ಉತ್ತಮವಾದ ಅಭಿಪ್ರಾಯವನ್ನ ಹಾಗೂ ಒಂದು ಮಾರ್ಗವನ್ನ ಹೇಳಿದ್ದೀರಾ. ಧನ್ಯವಾದ ಕರೆ ಮಾಡಿದ್ದಕ್ಕೆ ಕಾರ್ಯಕ್ರಮಕ್ಕೆ. ಆಯ್ತು, ಇದನ್ನು ನೀವು ಅದರಲ್ಲಿ ತೋರಿಸ್ತೀರಾ ಅಥವಾ ಏನ್ ಮಾಡ್ತೀರಿ? ಎಸ್ ಸರ್, ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಕಾರ್ಯಕ್ರಮದಲ್ಲಿ ಇದರ ಕುರಿತಾಗಿ ಮಾತನಾಡ್ತೀವಿ. ಎಸ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗಾಗಲೇ ಹೇಳಿದಾಗೆ ಒಂದು ಉತ್ತಮವಾದ ಅಂಶವನ್ನು ಹೇಳಿದರು ಅವರು. ಸರ್ ಹೇಳಿದಾಗೆ ಧರ್ಮಸ್ಥಳ ಸಂಘದಿಂದ ಈ ಒಂದು ಪ್ರಾಜೆಕ್ಟನ್ನು ಮಾಡ್ಬೋದು ಅಂತ ಹೇಳೋದಕ್ಕೆ ನನ್ನೊಂದು ಪ್ರತಿಕ್ರಿಯೆ. ನಮ್ಮದು ಕೂಡ ಒಂದು ಧರ್ಮಸ್ಥಳ ಸಂಘದ ನಾವು ಸದಸ್ಯ, ನಮ್ಮದು ಒಂದು ಗುಂಪುಂಟು, 5 ಮಂದಿ ಇತ್ತು. ನಾವು ಒಂದು 10 ವರ್ಷದ ಹಿಂದೆ ನಾವೇ ಒಂದು ಟಿಲ್ಲರನ್ನು ಖರೀದಿಸಿ 5 ಮಂದಿ ಈ ಅವರ ಗುಂಪು ಹೇಳಿದಾಗೆ ಆ ಒಂದು ಉತ್ತಮ ಕ್ರಿಯೆ ಅದು. ಗುಂಪಲ್ಲಿ ನಾವು 10 ಎಕರೆ ಈ ಬಂಜರು ಭೂಮಿಯನ್ನು ನಾವು ಅಭಿವೃದ್ಧಿಪಡಿಸಿದ್ವಿ. 10 ಎಕರೆಯನ್ನು ನಾವು 5 ಮಂದಿ ಕೂಡಿ ಉಳುಮೆ ಮಾಡುವಂಥದ್ದು, ಟಿಲ್ಲರ್ನಿಂದ ನಾಟಿ ಮಾಡುವಂಥದ್ದೆಲ್ಲ. ಇದರಿಂದ ನಮಗೆ ಸುಮಾರು ಲಾಭ ಬಂತು. ಅಲ್ಲದೆ ಈ ಬಂಜರು ಭೂಮಿ ಅಭಿವೃದ್ಧಿ ಆಯಿತು. ಇವಾಗ ಕೂಡ ಪಡಿಲು ಬಿಟ್ಟ ಒಂದು 25 ವರ್ಷ ಹಡಿಲು ಬಿಟ್ಟ ಭೂಮಿ ಇವಾಗ ಕೃಷಿ ನಾವು ಮತ್ತೆ ಇವಾಗ ಬಿಟ್ಟುಕೊಟ್ಟಿದ್ದೇವೆ ಅವರಿಗೆ, ಅವರು ಇವಾಗ ಮಾಡ್ತಾ ಇದ್ದಾರೆ. ಇಂಥ ಒಂದು ಕ್ರಿಯೆ ಎಲ್ಲ ಈ ಸಂಘ ಸಂಸ್ಥೆಗಳು ಮಾಡಬೇಕು. ಮತ್ತೊಂದು ಈ ಕುಟುಂಬದಲ್ಲಿ ಹೇಳಿದಾಗೆ ಒಂದು ಕುಟುಂಬ, ನಾವೊಂದೀಗ ನಮ್ಮ ಇದರಲ್ಲಿ ಫ್ಯಾಮಿಲಿಯಲ್ಲಿ ನಾನು ಮನೆಯಲ್ಲಿದ್ದೇನೆ, ಮತ್ತು ತಮ್ಮನವರಿದ್ದಾರೆ, ಅವರವರು ಕೂಡ ಜಾಗ ಉಂಟು, ಅವರು ಕೂಡ ಬೇರೆ ಕೃಷಿ ಮಾಡ್ತಾರೆ ಅವರು. ನಾವು ಅವರಲ್ಲಿ ತೋರಿಸ್ತೇವೆ. ಅವರಲ್ಲಿ ಇವಾಗ ಒಂದು ಸಂಡೆ ನಾವು ಮಾಡಿದರೆ, ಒಂದು ಮನೆಯಲ್ಲಿ ನಾವು ಮಾಡಿದರೆ, ಇನ್ನೊಂದು ಸಂಡೆ ಮತ್ತು ತಮ್ಮನ ಮನೆಯಲ್ಲಿ, ಇನ್ನೊಂದು ತಮ್ಮನ ಮನೆಯಲ್ಲಿ, ಹೀಗೆ ಅವರೆಲ್ಲ ತಮ್ಮನ ಒಟ್ಟಿಗೆ ಮಾಡೋದ್ರಿಂದ ಅದೊಂದು ಚಟುವಟಿಕೆ ಚಾಲಾಗಿದೆ. ಈ ಥರ ಇವಾಗ ಹೇಳಬೇಕಾಗಿಲ್ಲ, ಅವರನ್ನು ಕರಿಬೇಕಾಗಿಲ್ಲ, ಅವರಂದರೆ ನಾವು ಹೋದಕ್ಕೆ ಅವರು ಬರಲೇಬೇಕು. ಮತ್ತೊಂದು ನಮ್ಮ ಈ ತಂದೆಯವರ ಈ ಜಾಗದಲ್ಲಿ ವಿರಾಮ ತಗೊಳ್ಳೋಣ. ಈಗಾಗಲೇ ಹೇಳಿದ ಹಾಗೆ ಕೃಷಿ ಹಾಳು ಬಿದ್ದಿರುವಂತಹ ಕೆಲವು ಭೂಮಿಯನ್ನು ಉಪಯೋಗಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಇದಲ್ಲದೆ ಯುವಕರು ಕೂಡ ಇದರಲ್ಲಿ ತೊಡಗಬೇಕು, ಇದಲ್ಲದೆ ಈ ರೀತಿಯ ಒಂದು ಅರಿವು ಮೂಡಬೇಕು ನಮ್ಮೆಲ್ಲರಲ್ಲೂ ಕೂಡ. ಕೃಷಿ ಚಟುವಟಿಕೆ ಅಂದರೆ ಕೇವಲ ಅದು ಗದ್ದೆಯಲ್ಲಿ ಮಾಡುವಂತಹ ಒಂದು ಕೆಲಸ ಅಲ್ಲ, ಅಥವಾ ಒಂದು ಆರ್ಥಿಕ ವ್ಯವಹಾರ ಅಲ್ಲ, ಅದರಲ್ಲೂ ಕೂಡ ಭಾವನಾತ್ಮಕವಾದ ಹಲವಾರು ವಿಚಾರಗಳಿದೆ. ನಮ್ಮ ಸಂಪ್ರದಾಯಗಳು ಕೂಡ ಇದರಿಂದ ಬಿಂಬಿತವಾಗಿದೆ ಅನ್ನುವಂತಹ ಹಲವಾರು ವಿಷಯಗಳನ್ನು ನಮ್ಮ ಅತಿಥಿಗಳು ಹೇಳಿದ್ದಾರೆ. ಇದರ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನು ಮಾಡ್ತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಜೇನಿನ ಗೂಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ಒಂದು ಕುಟುಂಬದವರು ಒಟ್ಟಾಗಿ ಗೂಡಿ ಕೃಷಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಈಗ ಎಲ್ಲರೂ ಕೂಡ ಕೃಷಿ ಚಟುವಟಿಕೆ ಬೇಡ, ಕೃಷಿಯಿಂದ ದೂರ ಹೋಗ್ತಾ ಇರುವಂತಹ ಕಾಲದಲ್ಲಿ ಈ ಕುಟುಂಬದವರು ಒಟ್ಟಾಗಿ
ಒಗ್ಗೂಡಿ ಈ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರುವಂಥದ್ದು ನಿಜಕ್ಕೂ ಮಾದರಿ ಅಂತ ಹೇಳ್ಬೋದು. ಇದಲ್ಲದೆ ಹಾಳು ಬಿದ್ದಿರುವಂತಹ ಗದ್ದೆಗಳಿದ್ದರೆ ಇದನ್ನು ಸರಿಪಡಿಸುವಂತಹ ಕಾರ್ಯದಲ್ಲಿ ಯಾವ ರೀತಿ ತೊಡಗಬೇಕು ನಾವು, ಇದರ ಕುರಿತಾಗಿ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಲಕ್ಷ್ಮಣ್ ಅವರು, ಈಗಾಗಲೇ ನೀವು ಹೇಳ್ತಾ ಇದ್ರಿ ನಾವು ಒಂದಿಷ್ಟು ಜನ ಸೇರಿಕೊಂಡು ಕೆಲವು ಗದ್ದೆಯನ್ನು ಅಭಿವೃದ್ಧಿ ಪಡಿಸುವಂಥದ್ದು, ಅಥವಾ ಕೇವಲ ನಿಮ್ಮ ಕುಟುಂಬದ ಒಂದು ಗದ್ದೆ ಅಲ್ಲ, ಇತರ ನಿಮ್ಮ ಮನೆಯ ಸದಸ್ಯರ ಗದ್ದೆಯನ್ನ ಕೂಡ ಅಭಿವೃದ್ಧಿ ಪಡಿಸುವಂತಹ ಕಾರ್ಯದಲ್ಲಿ ತೊಡಗಿದ್ರಿ, ಇದರ ಕುರಿತಾಗಿ ಹೇಳ್ಬೋದು. ಅದೇ ಫಸ್ಟ್ಗೆ ಹೇಳಿದಾಗೆ ನಮ್ಮ ಈ ಸಂಘದಿಂದ, ಧರ್ಮಸ್ಥಳ ಸಂಘದಿಂದ, ನಮ್ಮ ಸ್ವಸಹಾಯ ಸಂಘ ಪ್ರಗತಿ ಬಂದಿಂದ ಸಾಧಾರಣ ಒಂದು 5 ಮಂದಿ, ಸಾಧಾರಣ 5 ಮಂದಿ 10 ಎಕರೆ ಜಾಗವನ್ನು ಅಭಿವೃದ್ಧಿಪಡಿಸಿದ್ವಿ. ಮತ್ತು ಅದು ಕಂಟಿನ್ಯೂ ಆಗಿ ಇವಾಗ ಅವರವರ ಜಾಗವನ್ನು ಅವರವರೀಗ ಮಾಡ್ತಿದ್ದಾರೆ. ಇದು ಸಾಧಾರಣ 20-25 ವರ್ಷ ಅಡಿಲಿಬಿದ್ದ ಜಾಗ, ಅವರನ್ನೊಂದು ಅಭಿವೃದ್ಧಿಪಡಿಸಿಕೊಟ್ಟಿದ್ದೇವೆ. ಅದೇ ರೀತಿ ಇವಾಗ ನಮ್ಮ ಕುಟುಂಬದಲ್ಲಿ ಕೂಡ ನನ್ನ ತಮ್ಮಂದಿರು ಅವರವರದೇ ಗದ್ದೆ ಉಂಟು. ಅವರ ಗದ್ದೆಯನ್ನು ಹೇಗೆ ಮಾಡ್ತೀವಿ ಅಂತ ನಮ್ಮ ಈ ಒಂದು ದಿವಸ ಇಲ್ಲಿ ಮಾಡಿದರೆ ಮತ್ತೊಂದು ತಮ್ಮನ ಮನೆಯಲ್ಲಿ, ಮತ್ತೊಂದು ತಮ್ಮನ ಮನೆಯಲ್ಲಿ, ಈ ರೀತಿ ಮಾಡಿಕೊಂಡು ಅವರ ಒಂದು ಚಟುವಟಿಕೆ ಮತ್ತು ಬಾಂಧವ್ಯ, ನಮ್ಮದು ಒಳ್ಳೆಯ ಬಾಂಧವ್ಯ ಇರ್ತದೆ. ಅವರು ಕೂಡ ಇಲ್ಲಿ ಬರ್ತಾರೆ, ನಾವು ಹೇಳಬೇಕಾಗಿಲ್ಲ, ಅಂದರೆ ಅವರ ಚಟುವಟಿಕೆ ಆಗಬೇಕು, ಕೃಷಿ ಆಗಬೇಕು. ಇವರು ಒಟ್ಟಿಗೆ ಆಗಿ ಒಂದು ದಿವಸ ಈ ಮನೆಯಲ್ಲಿ ಕೂತ್ಕೊಂಡು, ನಮ್ಮ ತಂದೆ ತಾಯಿಯವರು ಇದ್ದಾರೆ, ಅವರೊಟ್ಟಿಗೆ ಒಂದು ಪ್ರತಿ ದಿವಸ ಆದಿತ್ಯವಾರ ಎಲ್ಲ ಬಂದು ನಾವು ಮನೆಯಲ್ಲಿ ಸೇರ್ತೇವೆ. ಎಲ್ಲರೂ ಕೂಡ ಆದಿತ್ಯವಾರ ಒಂದು ದಿವಸ ಆ ಮನೆಗೆ ಬರುವಂಥದ್ದು ಉಂಟು. ನಮ್ಮ ತಂದೆ ತಾಯಿ ಇರುವಲ್ಲ ಎಲ್ಲ ನಾವು ಮನೆಯಲ್ಲಿದ್ದೇವೆ ಒಟ್ಟಿಗೆ. ಕೃಷಿ ದಿವಸ ಅದನ್ನೇ ಮಾಡ್ತಾರೆ, ಅವರಿಗೆ ಹೇಳಬೇಕಾಗಿಲ್ಲ. ಈ ರೀತಿ ತಮ್ಮನ ಮನೆಯಲ್ಲಿ ಮಾಡುವಂಥದ್ದು, ಕೃಷಿ ಮಾಡುವಂಥದ್ದು. ಇವಾಗ ಎಂತಾಗಿದೆ, ಇದನ್ನು ನಾವು ಇನ್ನೂ ಕೂಡ ಉತ್ತಮ ಅಭಿವೃದ್ಧಿಪಡಿಸುವುದು ಹೇಗೆ ಅಂತೇಳಿದರೆ, ನಮ್ಮ ಮಾವನ ಮನೆಯಲ್ಲಿ, ಚಿಕ್ಕ ತಂದೆ ಮನೆಯಲ್ಲಿ, ಹೀಗೆ ನಮ್ಮ ಸಂಬಂಧದ ಯಾವ ಮನೆಯಲ್ಲಿದ್ದೆ ಆ ರೀತಿ ಒಂದು ಮಾಡೋದ್ರಿಂದ ನಮ್ಮ ಫ್ರೀ ಟೈಮ್, ಈಗ ಒಂದು ಸಂಡೇ ಆದಿತ್ಯವಾರೆಲ್ಲ ಮಕ್ಕಳೆಲ್ಲ ಇರ್ತಾರೆ. ಈ ರೀತಿ ಅಭಿವೃದ್ಧಿಪಡಿಸಿದರೆ ಮತ್ತೂ ಕೂಡ ಒಂದು ಇಂಪ್ರೂವ್ ಆಗ್ಬೋದು, ಬೇರೆ ಕುಟುಂಬಕ್ಕೂ ಕೂಡ ಒಂದು ತಿಳುವಳಿಕೆ ಕೊಟ್ಟಾಗಬಹುದು, ಒಂದು ಕೃಷಿಯಲ್ಲಿ ತೊಡಗಬಹುದು ಅಂತೇಳಿ ನನ್ನ ಅನಿಸಿಕೆ. ಒಂದು ಕರೆ ಇದೆ ಸರ್, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಉಡುಪಿಯಿಂದ ಮಾತಾಡೋದು. ಎಸ್ ಸರ್, ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಸರ್. ಅಲ್ಲ, ನಮ್ಮ ಕೃಷಿಕರಿಗೆ ಉಂಟಲ್ಲ, ಈ ಎಲ್ಲ ಬೋರಿಂಗ್ ಎಲ್ಲ ಈ ಕೆಲವರಿಗೆಲ್ಲ ಗಂಗಾ ಅಂತ ಯೋಜನ ಅಂತ ಎಲ್ಲ ಬೋರಿಂಗ್ ಎಲ್ಲ ಹಾಕಿ ಕೊಡ್ತಾರೆ ಗವರ್ಮೆಂಟ್. ಹೌದು ಹೌದು. ಅವ್ರ 600-700 ಅದು ಫ್ರೀ ಅಲ್ಲ ಅವರಿಗೆ, 700 ಫೀಟ್. ಹಾಗೆ 700 ಫೀಟ್ ಹಾಕಿದ್ರೆ ಬದಿಯವರದ್ದು ಎಲ್ಲ ಕೆರೆ ಉಂಟು ಕೃಷಿಕರದ್ದು ಎಲ್ಲ, ಅದು ಎಲ್ಲ ಬಚ್ಚಿ ಹೋಗ್ತದೆ. ಅದಕ್ಕೆ ಅದೆಲ್ಲ ಬ್ಯಾನ್ ಮಾಡ್ಬೇಕು, ಬೋರಿಂಗ್ ಇರಬಾರ್ದು. ಇವರು ಸಾಧ್ಯ ಇದ್ರೆ ಊರಲ್ಲಿ ಯಾವ್ದಾದ್ರು ನೋಡಿ, ಕೆಲವೊಮ್ಮೆ ಮಣ್ಣು ಕೈಯಿಂದ ತೆಗೆದ್ರೆ ಅಲ್ಲಿ ನೀರು ಸಿಗ್ತದೆ ಅಂತ ಅದ್ರ ಕೆರೆ ಮಾಡಿದ್ರೆ ನಮ್ಮ ನೀರು ಸಹ ನಿಲ್ತದೆ ಅದರಲ್ಲಿ, ಮಳೆಗಳದ್ದು. ಮತ್ತೆ ಕೃಷಿಕರಿಗೆ ಸ್ವಲ್ಪ ಲಾಭ ಆಗ್ತದೆ. ಯಾವತ್ತು ಕೆರೆ ಯಾವತ್ತು ಹಾಳಾಗುದಿಲ್ಲ, ಬೋರಿಂಗ್ ಆದ್ರೆ ಯಾವತ್ತು ಹೇಳಲಿಕ್ಕೆ ಆಗುದಿಲ್ಲ ಅದು. ಅಂದ್ರೆ ಹಾಗೆ ಎಲ್ಲ ಮಾಡ್ಬೇಕು. ಮತ್ತೊಂದು ನಿಮ್ಮಲ್ಲಿ ಹೇಳುದಂದ್ರೆ, ನಮ್ಮ ಕೃಷಿಕರಿಗೆ ಅಂತ ಈ 50 ಲಕ್ಷ ವರ್ಷಕ್ಕೆ ಸಬ್ಸಿಡಿ ಕೊಟ್ಟು ನಮ್ಮ ಕೃಷಿ ಯಂತ್ರಧಾರ ಅಂದ್ರೆ ಉಳುಮೆ ಮಿಷಿನ್ ಎಲ್ಲ ಕೊಡ್ತಾರೆ ಅಲ್ಲಿ, ಎಲ್ಲಿ ಫ್ರೀ ಆಗಿ, ನಮ್ಮ ಫ್ರೀ ಅಲ್ಲ, 750 ರೂಪಾಯಿ ಗಂಟೆಗೆ. ಈ ಪ್ರೈವೇಟ್ ನವರು 1 ಸಾವಿರ ಮಾಡ್ತಾರೆ. ಆದ್ರೆ ಇವರು ಎಂತ ಮಾಡಿದ್ದಾರೆ, ಅದು ಕಲರ್ ಒಂದೇ ಉಂಟು, ಪ್ರೈವೇಟ್ ನವರದ್ದು ಇವರದ್ದು. ಕೃಷಿ ಆದ್ರೆ ಕೃಷಿ ಇಲಾಖೆ ಅಂತ ಅದ್ರ ಬರೆಯೋದಿಲ್ಲ, ಕೃಷಿ ಯಂತ್ರಧಾರ ಅಂತ ಅದು ಬರೆಯೋದಿಲ್ಲ, ಯಾರಿಗೆ ಗೊತ್ತಾಗುದಿಲ್ಲ. ಅವರು ಸಹ 1 ಸಾವಿರ ತೆಗೆದು ಕೊಡ್ತಾರೆ, ಪ್ರೈವೇಟ್ ನವರು ಸಹ 1 ಸಾವಿರ. ಅವರು ಸಹ ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ಬುಕ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ಎಂತ ಮಾಡುದು, ಅದೇ ಮಿಷಿನ್ 1 ಸಾವಿರ ಮಾಡ್ತಾರೆ. ಅದು ಸಹ ಅದೊಂದು ನಮ್ಮ DC ಮೇಡಮ್ ಸಹ ಹೇಳಿದ್ದೇವೆ, ಅದನ್ನು ಸಹ ಸರಿ ಮಾಡ್ಬೇಕು. ಕೃಷಿಕರಿಗೆ ಸ್ವಲ್ಪ ಮಾಡುವವರಿಗೆ ಸ್ವಲ್ಪ ಒಳ್ಳೇದಾಗ್ತದೆ ಅಂತ. 750 ಕೃಷಿ ಇಲಾಖೆಯಿಂದ ಅವರ ಇಲಾಖೆಗೆ 50 ಲಕ್ಷ ಸಬ್ಸಿಡಿ ಕೊಡ್ತಾರೆ ಅವ್ರಿಗೆ, ಯಾಕಂದ್ರೆ 750 ಉಳುಮೆ ಮಾಡೋದಕ್ಕೆ. ಅವರು ಎಲ್ಲ ಕಡೆ 1 ಸಾವಿರ ಮಾಡ್ತಾರೆ. ಅದು ಯಾರು ಕೇಳುವವರಿಲ್ಲ, ಯಾಕೆಂದ್ರೆ ಯಾರಿಗೆ ಗೊತ್ತಿಲ್ಲ, ನಂಬರ್ ಗಿಂಬರ್ ಯಾರಿಗೆ ಗೊತ್ತಿರ್ತದೆ. ಕಲರ್ ಆದ್ರೆ ಬೇರೆ ಇದ್ರೆ ಕೃಷಿ ಇಲಾಖೆಯದ್ದು ಮಿಷಿನ್ ಕಲರ್ ಬೇರೆ ಗೊತ್ತಾಗ್ತದೆ, ಇಲ್ಲದ ಕೃಷಿ ಇಲಾಖೆಯದ್ದು ಅದು ಎಲ್ಲ ಮೋಸ ಆಗ್ತದೆ. ಅದು ರೈತರಿಗೆ ಸ್ವಲ್ಪ ಒಳ್ಳೇದಾಗ್ಬೇಕಂತ. ಎಸ್ ಸರ್, ಎಸ್ ಎಸ್ ಎಸ್, ಒಂದು ಉತ್ತಮವಾದ ಸಂದೇಶವನ್ನು ನೀಡಿದಿರಿ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಹರೀಶ್ ಅವರೇ, ಈಗಾಗಲೇ ಹೇಳಿದ ಹಾಗೆ ಒಂದು ಕರೆ ಮಾಡಿದಂಥ ವೀಕ್ಷಕರು ಕೂಡ ಒಂದು ವಿಚಾರವನ್ನು ಹೇಳಿದರು. ಸಂಘಟಿತರಾಗಿ ನಾವು ಕಾರ್ಯಚಟುವಟಿಕೆಯಲ್ಲಿ ತೊಡಗಿದ್ರೆ ಎಷ್ಟೋ ಗದ್ದೆಗಳನ್ನು ಬೇಕಾದರೂ ನಾವು ಅಭಿವೃದ್ಧಿಯನ್ನು ಪಡಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇದರ ಕುರಿತಾಗಿ ಏನು ಹೇಳ್ತೀರಾ? ಅವರ ಕರೆ ನನಗೆ ನಮ್ಮ ಈ ಅಭಿಯಾನವನ್ನು ಹೇಳಲಿಕ್ಕೊಂದು ಒಳ್ಳೆಯ ಒಂದು ದಾರಿ ಮಾಡಿಕೊಟ್ಟಿದ್ದು. ಕಳೆದ ವರ್ಷ ನಾವು ಸಮಾನ ಮನಸ್ಕರು ಸೇರಿಕೊಂಡು ಒಂದು 7-8 ಜನ ಸೇರಿಕೊಂಡು ನಮ್ಮದೇ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಮೂಲಕ ಮಟ್ಟುವಲ್ಲಿ 1 ಎಕರೆ ಜಾಗ, ಅದು ಟ್ರಯಲ್ ಅಂತ ಮಾಡಿದ್ದು ನಾವು, 1 ಎಕರೆ ಜಾಗದಲ್ಲಿ ಮಟ್ಟುಗುಳ್ಳವನ್ನು ಬೆಳೆದಿದ್ದೆವು. ಒಳ್ಳೆ ಫಸಲು ಬಂದಿತ್ತು. ನಮ್ಮ ಉದ್ದೇಶ ಅದುವೇ, ಯಾಕಂದರೆ ಇದು ಮಾಡಿದರೆ ಹೇಗೆ ಆಗ್ಬೋದು ಅಂತ ನೋಡಲಿಕ್ಕೆ. ಅದರಲ್ಲಿ ನಮಗೆ ಸ್ಫೂರ್ತಿ ಸಿಕ್ಕಿತು. ಈ ವರ್ಷ ಹೆರ್ಗ ಗ್ರಾಮದಲ್ಲಿ ಒಂದು 20 ಎಕರೆ ಜಾಗದಲ್ಲಿ ಅಂಥ ಇನ್ನೊಂದು ಕೃಷಿ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. 20 ಎಕರೆಯಲ್ಲೂ ಈಗ ಭತ್ತ ಬೆಳೆಯುವುದು, ಭತ್ತದ ಆ ಒಂದು ಸೀಸನ್ ಕಳೆದ ಮೇಲೆ ತರಕಾರಿ ಬೆಳೆಯನ್ನು ಬೆಳಿಬೇಕು ಅಂತ ಇನ್ನು ನಮ್ಮ ಪ್ಲ್ಯಾನ್ಗಳಿವೆ. ಅಂದರೆ ಈ ಅಭಿಯಾನ, ಆ ಕರೆ ಮಾಡಿದವರು ಅದನ್ನು ಹೇಳಿದರು, ಈ ಅಭಿಯಾನ ಉಡುಪಿಯಲ್ಲಿ ಪ್ರಾರಂಭ ಆಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ.
ನಮ್ಮ ಉದ್ದೇಶ ಅಷ್ಟೇ, ಎಲ್ಲಿ ಅಂಥ ಜಾಗಗಳುಂಟು ಮತ್ತು ಎಲ್ಲಿ ಪೂರಕವಾಗಿ ಅವರು ಸ್ಪಂದಿಸ್ತಾರೆ. ಇದರಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ಅಂಶ. ಅದು ನಮಗೆ ಮನಸ್ಸಿದೆ, ಆದರೆ ಅವ್ರಿಗೆ ಕೊಡ್ಲಿಕ್ಕೂ ಮನಸ್ಸಿರಬೇಕು. ಕಾನೂನಿನ ತೊಡಕನ್ನುವಂಥದ್ದು ಬರಬಾರ್ದು. ಯಾಕಂದರೆ ನಾಳೆ ನಾವೇನು ಕಾರ್ಯ ಮಾಡ್ತೇವೆ ಅಲ್ಲಿ ಮತ್ತೆ ಅದಕ್ಕೆ ಅಡ್ಡಿ ಬರಬಾರ್ದು. ನಮ್ಮ ಉದ್ದೇಶ ಹಣ ಮಾಡುವುದಲ್ಲ. ನಮ್ಮ ಉದ್ದೇಶ ಏನು, ಅಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಿ ತೋರಿಸೋದು, ಇಲ್ಲಿಯೂ ಕೃಷಿ ಮಾಡಲಿಕ್ಕೆ ಆಗ್ತದೆ ಅಂತ. ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಮ್ಮಲ್ಲಿದೆ. ನಮ್ಮಲ್ಲಿ ಟ್ರ್ಯಾಕ್ಟರ್ ಇದೆ, ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ಜನಗಳಿದ್ದಾರೆ, ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ತಜ್ಞರಿದ್ದಾರೆ. ತುಂಬ ಪ್ರಾಮುಖ್ಯವಾದ ಅದು. ಆ ತಜ್ಞರಿದ್ದಾಗ ತಜ್ಞರು ಅದನ್ನು ಹೇಳ್ತಾರೆ, ಇದೇ ಸೀಸನಲ್ಲಿ ಇದು ಮಾಡಬಹುದು, ಅಥವಾ ಈ ಮಣ್ಣಿಗೆ ಇಂಥದ್ದು ಬೇಕು, ಅಥವಾ ಇಷ್ಟೇ ನೀರು ಕೊಡಬೇಕು. ನಾವಲ್ಲಿ ಸಾಂಪ್ರದಾಯಿಕ ಕೃಷಿಯೊಂದಿಗೆ ಸ್ವಲ್ಪ ಮಾಡರ್ನೈಸೇಷನ್ ಏನಿದೆ ಅದನ್ನು ಕೂಡ ಅಪ್ಲೈ ಮಾಡ್ತೇವೆ. 1 ಎಕರೆ ಜಾಗದಲ್ಲಿ ಭತ್ತ ಕೃಷಿ ಮಾಡುವುದು ಅಥವಾ 10 ಎಕರೆಯಲ್ಲಿ ಭತ್ತ ಕೃಷಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಯಾಕಂದರೆ ಈಗ ಲೇಬರು ಎರಡಕ್ಕೂ ಒಂದೇ ಬೀಳ್ಬೋದು, ಪರ್ ಹೆಡ್ ಬೇರೆ, ಆದರೆ ಲೇಬರ್ ಒಂದೇ ಬೀಳ್ಬೋದು. ಆದರೆ ನಾವು ಮಾಸ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಮಾಡಿದಾಗ ನಮ್ಮ ಕಾಸ್ಟನ್ನು ರಿಡಕ್ಷನ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ನಾವು ಒಂದು ಮಾಡೆಲ್ ಅಂತೇಳಿ ಜನಗಳಿಗೆ ತೋರಿಸಿದರೆ ಪ್ರಾಯಶಃ ತುಂಬ ಜನ ನಮ್ಮ ಹಿಂದೆ ಬರುವವರು ಇದ್ದಾರೆ. ಅವರಿಗೆ ನಮ್ಮಲ್ಲಿ ಸ್ವಾಗತ ಇದೆ. ಯಾಕಂದರೆ ಸಮಾನ ಮನಸ್ಕರು, ನಮಗೆ ಬೇರೆ ಯಾವುದೇ ಲಾಭದ ನಿರೀಕ್ಷೆ ಇಲ್ಲ. ನಮಗೆ ಆ ಜಾಗವನ್ನು ಉಪಯೋಗಿಸಿದ್ದೇವೆ, ಅಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡಿದ್ದೇವೆ ಎಂಬುದು ಆಗಬೇಕು. ಮತ್ತೆ ಖಂಡಿತವಾಗಿಯೂ, ಯಾಕಂದರೆ ಕೃಷಿ ಚಟುವಟಿಕೆ ಮಾಡಿದರೆ ಮಾತ್ರ ಭೂಮಿಯ ಸತ್ವ ಉಳಿತದೆ, ಇಲ್ಲದ್ರೆ ಭೂಮಿಯ ಸತ್ವ ಅದರಷ್ಟಕ್ಕೆ ಹೋಗ್ತದೆ. ಅದಕ್ಕೆ ಬೇಕಾದಂಥ ಸಪೋರ್ಟನ್ನು KVK ಅವರು ಕೂಡ ನಮಗೆ ಕೊಟ್ಟಿದ್ದಾರೆ ಈ ಸಲ. KVK ಎಂಬುದು ಒಂದು ಒಳ್ಳೆ ಸಂಸ್ಥೆ ಉಡುಪಿಯಲ್ಲಿ. ಖಂಡಿತವಾಗಿಯೂ ನಾನು ಅವರನ್ನು ರೆಫರ್ ಮಾಡಬೇಕು. ಯಾಕಂದರೆ ಬೇರೆಯ ಸಂಸ್ಥೆ ಹಾಗೆ ಅವರಲ್ಲ. ನೀವು ಯಾವಾಗ ಕರೆ ಮಾಡಿದರೂ ಅವರು ಬರ್ತಾರೆ, ನೀವು ಯಾವಾಗ ಕರೆ ಮಾಡಿದರೂ ನಿಮಗೆ ಏನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಒದಗಿಸ್ತಾರೆ. ಸೊ ಆ ಸಂಸ್ಥೆಯೊಟ್ಟಿಗೆ ನಾವು ಕೈ ಜೋಡಿಸಬೇಕು ಅಂತ ಹೇಳಿದ್ರೆ ನಮಗೆ ಅದೊಂದು ಭಾಗ್ಯ ನಮ್ಮದು. ಅವರು ಬಂದು ನಮ್ಮೊಟ್ಟಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಅವರು ಈಗಲೇ ಅದರ ಬಗ್ಗೆ ಪ್ರಚಾರ ಮಾಡಿದ್ದಾರೆ ಕೂಡ. ಯಾರಾದರೂ ಅಂಥ ಇಂಟ್ರೆಸ್ಟ್ ಇದ್ದರೆ ಸಂಪರ್ಕ ಮಾಡಿದರೆ ನಾವು ಖಂಡಿತವಾಗಿಯೂ ಅವರಿಗೆ ಏನು ಮಾಡ್ಬೋದು ಮೊದಲಿಗೆ ಅದು ಡಿಸೈಡ್ ಮಾಡಬೇಕು. ಯಾಕಂದರೆ ಎಲ್ಲ ಜಾಗದಲ್ಲಿ ಎಲ್ಲೋ ಬೆಳೆಯೋದಿಲ್ಲ, ಯಾವ ಜಾಗದಲ್ಲಿ ಏನು ಬೆಳೀತದೆ ಅಂತ ತಜ್ಞರಿಂದ ಅದು ಪರಿಶೀಲನೆ ಮಾಡಿಕೊಂಡು ಆಮೇಲೆ ಯಾವ ಬೆಳೆ ಮಾಡ್ಬೋದು, ಅದಕ್ಕೆ ಏನೆಲ್ಲ ಬೇಕು ನಾವು ನಮ್ಮಷ್ಟಕ್ಕೆ ಒಂದು ಪ್ಲ್ಯಾನ್ ಮಾಡಿ ಅವ್ರ ಹತ್ರ ಹೇಳ್ತೇವೆ. ಅವರಿಗೆ ಒಪ್ಪಿಗೆ ಆಯಿತು ಅಂತೇಳಿ ಆದರೆ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಇದ್ರ ಜೊತೆಗೆ ಈಗ ಇನ್ನೊಬ್ಬರು ಕರೆ ಮಾಡಿದವರು ಹೇಳಿದರು ಟ್ರ್ಯಾಕ್ಟರ್ ಬಗ್ಗೆ. ನಾವು ನಮ್ಮ ಸಂಸ್ಥೆಯ ಮೂಲಕ 3 ಕಡೆಯಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಮಾಡಿದ್ದೇವೆ. ಇದು ನಬಾರ್ಡಿನ ಒಂದು ಪ್ರಾಜೆಕ್ಟ್. ನಬಾರ್ಡ್ ಎಂಬುದು ಈ ಅಗ್ರಿಕಲ್ಚರ್ ರಿಲೇಟೆಡ್ ಇರುವಂಥ ಒಂದು ಬ್ಯಾಂಕ್, ತಮಗೆ ಗೊತ್ತಿರಬಹುದು. 3 ಕಡೆಯಲ್ಲಿ, ಒಂದು ಮಟ್ಟುವಲ್ಲಿ, ಇನ್ನೊಂದು ಕುಕ್ಕೆಹಳ್ಳಿಯಲ್ಲಿ, ಮತ್ತೊಂದು ಬೆನಗಲ್ಲಲ್ಲಿ, ಕೊಕ್ಕರಣೆ ಬೆನಗಲ್ಲಲ್ಲಿ ನಾವು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಮಾಡಿದ್ದೇವೆ. ಇದರ ಮೂಲ ಉದ್ದೇಶವೇ ಇದು, ಕೃಷಿಯನ್ನು ಉಳಿಸ್ಕೊಳ್ಬೇಕು, ಕೃಷಿಯನ್ನು ಒಟ್ಟಾಗಿ ಮಾಡಬೇಕು ಎಂಬ ಉದ್ದೇಶ. ಕೊಕ್ಕರಣೆಯಲ್ಲಿ ಈಗಾಗಲೇ ಅವರು ಅವರದ್ದೇ ಆದಂಥ ಟ್ರ್ಯಾಕ್ಟರನ್ನು ಹೊಂದಿದ್ದಾರೆ. ಆ ಟ್ರ್ಯಾಕ್ಟರ್ ಮೂಲಕ ಅವರೆಲ್ಲ ಯಾರು ಸದಸ್ಯರಿದ್ದಾರೆ ಅವರ ಮನೆಗೆ ಆ ಟ್ರ್ಯಾಕ್ಟರ್ ಕೊಟ್ಟು ಅವರ ಉಳುಮೆಯ ಕಾರ್ಯ ಅದರಿಂದ ಆಗ್ತಾ ಇದೆ. ನೋಡಿ, ಇದು ಒಂದು ಒಳ್ಳೆ ಡೆವಲಪ್ಮೆಂಟ್. ಇದಕ್ಕೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡಿದೆ. ಯಾಕಂದರೆ ನಬಾರ್ಡ್ ಸಪೋರ್ಟ್ ಇಲ್ಲದೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಮಗೆ. ನಬಾರ್ಡ್ ಪೂರಕವಾಗಿ ಇದಕ್ಕೆ ನಮಗೆ ಸಹಾಯ ಮಾಡಿದೆ. ಈಗ ಆ ಕರೆ ಮಾಡಿದವರು ಹೇಳಿದ ಹಾಗೆ ಆ ಗ್ರೂಪ್ ಆ್ಯಕ್ಟಿವಿಟಿ ಈಗ ಆಗ್ತಾ ಇದೆ. ಆದರೆ ಅದು ಏನೋ ಆಗಿದೆ, ಜನಗಳಿಗೆ ಇನ್ನೂ ತಲುಪಲಿಲ್ಲ. ಯಾಕಂದರೆ ಕೇವಲ ಒಂದು ಸಣ್ಣ ಆ್ಯಕ್ಟಿವಿಟಿಯಲ್ಲಿ ಏನೋ ಆಗಿದೆ ಅಂತೇಳಿ ಹೇಳೋದಕ್ಕಿಂತ ಅದು ಏನಾಗಿದೆ ಅಂತ ನಾವು ಕಾರ್ಯಕ್ರಮಗಳ ಮೂಲಕ ಜನರಿಗೆ ತಿಳಿಸಿದರೆ ಮಾತ್ರ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗಬೇಕು ಅಲ್ವಾ. ಈಗ ಯಾಕಂದರೆ ಒಮ್ಮೆಲೆ ಒಂದು 4 ಜನ ಒಟ್ಟು ಸೇರಿ ಏನೋ ಮಾಡಿದ್ರು ಅಂತ ಹೇಳಿ ಅದನ್ನು ಹೇಳಿದ ಕೂಡಲೇ ಅಥವಾ ಒಂದು ಸಣ್ಣ ನ್ಯೂಸ್ ಐಟಮ್ ಬಂದರೆ ಅದು ಆಗೋದಿಲ್ಲ. ಜನ ಅದನ್ನು ಹೋಗಿ ನೋಡಬೇಕು, ಕಣ್ಣಾರೆ ಕಾಣಬೇಕು, ಕಂಡು ಅದರ ಮೇಲೆ ಏನಿದೆ ಅದನ್ನು ಅನುಭವಿಸಬೇಕು. ಆಗ ಅವರಿಗೂ ಒಂದು ಜ್ಞಾನ ಬರ್ತದೆ. ಇಲ್ಲ, ನನ್ನ ಜಾಗದಲ್ಲಿ ನಾನು ಕೂಡ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡಿದರೆ ನನಗೆ ಅದರಿಂದ ಮನಸ್ಸಿಗೆ ಸಮಾಧಾನ ಇದೆ ಅಂತ. ನಾನು ಲಾಭ ಅಂತ ಎಲ್ಲಿಯೂ ಉಪಯೋಗಿಸುವುದಿಲ್ಲ. ಯಾಕಂದರೆ ಲಾಭಕ್ಕೆ ಮಾಡಬೇಕು ಅಂತ ಇಲ್ಲ, ಮನಸ್ಸಿಗೊಂದು ಸಮಾಧಾನ ಇರುತ್ತದೆ. ಆ ಸಮಾಧಾನಕ್ಕೋಸ್ಕರ ಆದರೂ ನಾನು ಅದನ್ನು ಮಾಡಬೇಕು ಅಂತ ಒಂದು ತಿಳುವಳಿಕೆ ಬಂದರೆ ಪ್ರಾಯಶಃ ಖಂಡಿತವಾಗಿಯೂ ಒಂದು ಸುಭೀಕ್ಷೆ ನೆಲೆಸಬಹುದು ಅಂತ ನನ್ನ ಅಭಿಪ್ರಾಯ. ಉತ್ತಮವಾದ ಮಾಹಿತಿಯನ್ನು ನೀಡಿದಿರಿ. ಅಂತಿಮವಾಗಿ ಕಾರ್ಯಕ್ರಮದ ಒಂದು ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ಲಕ್ಷ್ಮಣ್ ಅವರೇ, ಅಂತಿಮವಾಗಿ ನಿಮ್ಮ ಕುಟುಂಬದ ಬಗ್ಗೆ ಹಾಗೂ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಕಿವಿ ಮಾತನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ನಾನು ಕುಟುಂಬ ಮತ್ತು ಕೃಷಿಕರಿಗೆ ಒಂದು ಕಿವಿ ಮಾತು ಅಂತ ಹೇಳಿದರೆ, ನಾನು ಮೊದಲಿಗೆ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ಅವರವರ ಜಾಗಕ್ಕೆ ಕಚ್ಚಾಡುವುದನ್ನು ಬಿಟ್ಟು ಹೊಲ ಗದ್ದೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಜಾಗವನ್ನು ಆದಷ್ಟು ಕೃಷಿಗೆ ಕಮರ್ಷಿಯಲ್ ಮಾಡದೆ ಕೃಷಿಗೆ ಒತ್ತು ಕೊಟ್ಟು ಎಲ್ಲರೂ ಕೂಡಿ ಅಣ್ಣ ತಮ್ಮಂದಿರು ಅವರ ಕುಟುಂಬಸ್ಥರು ಅಕ್ಕ ತಂಗಿಯೆಲ್ಲ ಕೂಡಿ ಮಾಡಿದರೆ, ಅಂದರೆ ಬೇರೆಯೊಬ್ಬರ ಕೃಷಿಯನ್ನು ತಾವು ಮಾಡುವುದು, ನಮ್ಮ ಕೃಷಿ ಈ ಪದ್ಧತಿಯಲ್ಲಿ ಮಾಡಿಕೊಂಡು ಬಂದರೆ ಈ ಕೃಷಿಯಲ್ಲಿ
ಕೃಷಿಯಲ್ಲಿ ಕೂಡ ಇದು ಬರುವುದಿಲ್ಲ. ಅಲ್ಲದೆ ಒಂದು ಬಾಂಧವ್ಯ, ಉತ್ತಮ ಬಾಂಧವ್ಯ ಬೆಳೀತದೆ ಅಣ್ಣ ತಮ್ಮಂದು ಕುಟುಂಬದಲ್ಲಿ. ಅದು ಅನ್ನು ಕಾಪಾಡಿಕೊಂಡು ಬರಬೇಕು. ಅಂದರೆ ಮಕ್ಕಳಿಗೂ ಕೂಡ ತಿಳಿಸಬೇಕು ಈ ಬಾಂಧವ್ಯವನ್ನು, ಅವರಿಗೂ ಕೂಡ ಬೆಳೆಸಬೇಕು. ಈ ನಿಟ್ಟಿನಲ್ಲಿ ಮುಂದೆ ಹೋದರೆ ಕೃಷಿ ಉಳಿತದೆ, ಕುಟುಂಬದಲ್ಲಿ ಒಂದು ಶಾಂತಿ ಕೂಡ ನೆಲೆಸ್ತದೆ, ಸಂಬಂಧ ಕೂಡ ಉಳಿತದೆ. ಅಂತಿಮವಾಗಿ ಹರೀಶ್ ಅವರೇ, ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೈತನನ್ನು ನಾವು ನೋಡುವ ದೃಷ್ಟಿಕೋನವನ್ನು ನಾವು ಬದಲಾಯಿಸಬೇಕು. ರೈತ ನಮ್ಮ ಬೆನ್ನೆಲುಬು ಅಂತ ನಾವು ಬಹಳ ಸಮಯದಿಂದ ಹೇಳ್ತಾ ಬಂದಿದ್ದೇವೆ. ಆದರೆ ಆ ಬೆನ್ನೆಲುಬಿಗೆ ನಾವು ಎಷ್ಟು ರಕ್ಷಣೆ ಕೊಟ್ಟಿದ್ದೇವೆ ಎಂಬುದರ ಬಗ್ಗೆ, ಅಂದರೆ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಏನು ಹೇಳ್ತೀರಿ ಅಥವಾ ಡ್ಯೂಟೀಸ್ ಅಂತ ಏನು ಹೇಳ್ತೀರಿ, ಆ ಡ್ಯೂಟಿಯನ್ನು ನಾವು ಮಾಡಿದ್ದೇವ ಅಂತ ನಾವು ನಮ್ಮೊಳಗೆ ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಬೇಕು. ರೈತನನ್ನು ನೋಡೋ ದೃಷ್ಟಿಯಲ್ಲಿ ಬದಲಾವಣೆ ಆದರೆ ಇಡೀ ಭಾರತ ದೇಶ ಖಂಡಿತವಾಗಿ ಮೇಲೆ ಬರುತ್ತೆ. ರೈತನ ನೋಡೋ ದೃಷ್ಟಿ, ನಾವು ಹೇಗೆ ಅವನಿಗೆ ರೆಸ್ಪೆಕ್ಟ್ ಕೊಡ್ತೇವೆ, ಅವನಿಗೆ ಸಮಾಜದಲ್ಲಿ ಯಾವ ರೀತಿ ಮನ್ನಣೆ ಕೊಡ್ತೇವೆ, ಆ ಮನ್ನಣೆ ಸಿಕ್ಕಿದ ಕೂಡಲೇ ಅವನಿಗೆ ಒಂದು ರೀತಿಯ ತೃಪ್ತಿ ಇರ್ತದೆ. ಎಲ್ಲರೂ ಮಾಡೋದು ಅವರ ಮನಸ್ಸಿನ ತೃಪ್ತಿಗೋಸ್ಕರ. ಈ ಕೃಷಿ ಚಟುವಟಿಕೆಗಳನ್ನು ತೃಪ್ತಿಗೋಸ್ಕರ ಮಾಡಿದರೆ ಖಂಡಿತವಾಗಿಯೂ ಹಣ ಅವನಿಗೆ ಬರುತ್ತೆ, ಕಮರ್ಷಿಯಲ್ ಇಂಟ್ರೆಸ್ಟ್ ಬರುತ್ತೆ. ತೃಪ್ತಿ ಇಲ್ಲದೆ ಕೇವಲ ಕಮರ್ಷಿಯಲ್ ಇಂಟ್ರೆಸ್ಟ್ ಮಾಡಿದರೆ ಅವನಿಗೆ ತೃಪ್ತಿ ಇರುವುದಿಲ್ಲ. ಸೊ ಅವನದ್ದು ಪ್ರಿಫರೆನ್ಸ್, ವೆದರ್ ಯು ವಾಂಟ್ ಪೀಸ್ ಆಫ್ ಮೈಂಡ್ ಆರ್ ವೆದರ್ ಯು ವಾಂಟ್ ಮನಿ, ಇದೆರಡರಲ್ಲಿ ಅವನು ತುಲನೆ ಮಾಡಿ ಪೀಸ್ ಆಫ್ ಮೈಂಡನ್ನು ಸೆಲೆಕ್ಟ್ ಮಾಡಿದರೆ, ಶ್ರೀಕೃಷ್ಣ ದೇವರು ಅದನ್ನೇ ಹೇಳಿದ್ದು, ನೀನು ಮಾಡುವ ಕೆಲಸ ನೀನು ಮಾಡು, ಉಳಿದದ್ದು ನಿನಗೆ ಬರುತ್ತೆ ಅಂತ. ಆ ರೀತಿ ರೈತನ ಅದನ್ನು ಮಾಡಿದರೆ ಖಂಡಿತವಾಗಿಯೂ ಅದರಲ್ಲಿ ಲಾಭ ಇದೆ. ಸ್ವಲ್ಪ ಮಾಡರ್ನೈಸೇಷನನ್ನು ತಗೊಳ್ಬೇಕು. ಯಾಕಂದರೆ ಈಗ ಪರಿಸರ ಕೂಡ ಹಾಗೆ ಬದಲಾವಣೆ ಆಗಿದೆ. ಆ ಪರಿಸರದ ಬದಲಾವಣೆಗೆ ಸರಿಯಾಗಿ ಟೆಕ್ನಾಲಜಿಯನ್ನು ಕೂಡ ನಾವು ಸ್ವಲ್ಪ ಉಪಯೋಗಿಸಿದರೆ ಮತ್ತು ಗುಂಪಾಗಿ ನಾವು ಆ್ಯಕ್ಟಿವಿಟೀಸ್ ಮಾಡಿದರೆ ರೈತನಿಗೆ ಖಂಡಿತವಾಗಿಯೂ ಇದರಿಂದ ಶುಭೇಚ್ಛೆ ತರಬಹುದು. ಧನ್ಯವಾದ ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಬಂದು ಒಂದು ಕೃಷಿಯ ಕುರಿತಾಗಿ ಒಂದು ರೀತಿ ಮಾದರಿಯ ವಿಚಾರಗಳನ್ನು ನೀವು ಹೇಳಿದಿರಿ, ಉತ್ತಮವಾದ ಮಾಹಿತಿಯನ್ನು ನೀಡಿದಿರಿ. ನಮ್ಮ ವೀಕ್ಷಕರಿಗೂ ಕೂಡ ಹಲವಾರು ವಿಚಾರಗಳು ತುಂಬ ಅಗತ್ಯವಾಗಿತ್ತು ಅಂತಲೇ ಹೇಳ್ಬೋದು. ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಿಮ್ಮ ಮುಂದಿನ ದಿನದ ಈ ಒಂದು ಕಾರ್ಯಚಟುವಟಿಕೆಗೆ ನಮ್ಮ ವಾಹಿನಿ ಕಡೆಯಿಂದ ಯಾವತ್ತೂ ಕೂಡ ಪ್ರೋತ್ಸಾಹ ಇದೆ. ಧನ್ಯವಾದ. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಒಂದು ಕುಟುಂಬದವರು ಸೇರಿಕೊಂಡು ಈ ಒಂದು ಕೃಷಿ ಕಾರ್ಯದಲ್ಲಿ ತೊಡಗಿ ಒಂದು ಊರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ತುಂಬ ಜನ ಈಗಾಗಲೇ ಹೇಳಿದ ಹಾಗೆ ಕೃಷಿಯಿಂದ ಹಿಂದೆ ಸರಿತಾ ಇದ್ದಾರೆ, ಕೃಷಿ ಬೇಡ ಅಥವಾ ಅದನ್ನು ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಒಂದು ಕಡೆಯಿಂದ ಜನರ ಸಮಸ್ಯೆ, ಇನ್ನೊಂದು ಕಡೆಯಿಂದ ಆರ್ಥಿಕ ವ್ಯವಸ್ಥೆಯು ಕೂಡ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ ಅನ್ನುವಂಥ ಕಾರಣವನ್ನು ನೀಡ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕುಟುಂಬಸ್ಥರು ಮಾಡ್ತಾ ಇರುವಂತಹ ಈ ಒಂದು ಕೃಷಿ ಕಾರ್ಯ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳ್ಬೋದು. ನೀವು ಕೂಡ ನಿಮ್ಮ ಕುಟುಂಬದವರೊಂದಿಗೆ ಸೇರಿ ಈ ಕುರಿತಾಗಿ ಚರ್ಚಿಸಿ ಕೃಷಿಯಲ್ಲಿ ತೊಡಗಿಕೊಳ್ಳುವಂತಹ ವಿಚಾರವನ್ನು ಕೂಡ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದರು. ಇದಲ್ಲದೆ ನಿಮ್ಮಲ್ಲಿ ಪಾಳು ಬಿದ್ದಂತಹ ಗದ್ದೆಗಳಿದ್ದರೆ ಅಥವಾ ನಿಮಗೂ ಕೂಡ ಕೃಷಿಯನ್ನು ಮಾಡಬೇಕು, ಸರಿಯಾದ ದಾರಿ ಇಲ್ಲ ಅನ್ನುವಂಥ ಕೊರಗೆ ಏನಾದರೂ ನಿಮ್ಮ ಹತ್ರ ಕಾಡ್ತಾ ಇದ್ದರೆ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದ ಹಾಗೆ ಅದಕ್ಕೂ ಕೂಡ ಒಂದು ಮಾರ್ಗವನ್ನು ಅವರು ಸೂಚಿಸಿದ್ದಾರೆ. ನೀವು ಕೂಡ ಅದನ್ನು ಅವಲಂಬಿಸಬಹುದು. ಸೊ ಈಗಾಗಲೇ ಹೇಳಿದ ಹಾಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯ ಚಟುವಟಿಕೆಯಲ್ಲಿ ತೊಡಗಿ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶಯ. ಸೊ ಇದಾಗಿರುತ್ತೆ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.